ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಮುಂಬರುವಂತಹ ಚುನಾವಣೆ, ಕರ್ನಾಟಕದ ಚುನಾವಣೆ ಇನ್ನೇನು ಸಮೀಪಕ್ಕೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಹಲವಾರು ರಾಜಕಾರಣಿಗಳು ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ಅದರಲ್ಲಿ ಇತ್ತೀಚೆಗಷ್ಟೇ ಬಂದಂತಹ ರಾಹುಲ್ ಗಾಂಧಿಯವರ ಬಗ್ಗೆ ಒಂದು ವಿವಾದ ಅನ್ನುವಂಥದ್ದು ಏರ್ಪಟ್ಟಿದೆ. ರಾಹುಲ್ ಗಾಂಧಿಯವರು ಕೋಳಿ ತಿಂದು ದೇವಸ್ಥಾನಕ್ಕೆ ಹೋದ್ರು ಅನ್ನುವಂತಹ ಒಂದು ಆರೋಪ ಹಾಗೂ ಅವರ ಮೇಲೆ ಬಂದಂತಹ ಟ್ವೀಟ್ ಈ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣ ಆಗಿರಬಹುದು, ಫೇಸ್ಬುಕ್ ಆಗಿರಬಹುದು, ಎಲ್ಲ ಕಡೆ ವೈರಲ್ ಆಗಿದೆ. ಆದರೆ ಈ ಒಂದು ಆರೋಪ ಸತ್ಯನಾ? ಇದು ಸತ್ಯಕ್ಕೆ ಎಷ್ಟು ದೂರವಾಗಿದೆ? ನಿಜಕ್ಕೂ ರಾಹುಲ್ ಗಾಂಧಿಯವರು ಹಿಂದೂ ಧರ್ಮದ ಭಾವನೆಗೆ ಎಲ್ಲೋ ಒಂದು ಕಡೆ ಧಕ್ಕೆಯನ್ನು ತರ್ತಾ ಇದ್ದಾರೆ. ಈ ಎಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ತಿಳಿಸಬಹುದು. ನಮ್ಮ ಕೆಳಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ತಿಳಿಸಬಹುದು. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ವಿಶ್ವಾಸ್ ಅಮೀನ್ ಅವರು. ಇವರು ಜಿಲ್ಲಾಧ್ಯಕ್ಷರು, ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್. ಮೊದಲನೇದಾಗಿ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣೆ ಸಮೀಪಿಸ್ತಾ ಇದೆ. ರಾಹುಲ್ ಗಾಂಧಿಯವರು ಇತ್ತೀಚೆಗಷ್ಟೇ ಕರ್ನಾಟಕಕ್ಕೆ ಬಂದರು. ಬಹುಶಃ ಬಿಜೆಪಿ ಅವ್ರದ್ದಾಗಿರ್ಬೋದು ಅಥವಾ ಕೆಲವರ ಆರೋಪ ಏನಂದ್ರೆ ಕಾಂಗ್ರೆಸ್ನವರಿಗೆ ಹಿಂದುತ್ವ ಅಥವಾ ಹಿಂದೂಗಳ ಮೇಲೆ ಒಂದು ಒಲವಿಲ್ಲ. ಸೊ ಮತೀಯವಾಗಿ ಮುಸ್ಲಿಮರ ವೋಟ್ ಬ್ಯಾಂಕ್ ಅನ್ನ ಗಳಿಸ್ಲಿಕ್ಕೋಸ್ಕರ, ಎಲ್ಲೋ ಒಂದು ಕಡೆ ಮುಸ್ಲಿಮರ ವೋಟ್ ಅನ್ನ ಗಳಿಸ್ಲಿಕ್ಕೋಸ್ಕರ ಮತೀಯ ಓಲೈಕೆಯನ್ನ ಮಾಡ್ತಾ ಇದ್ದಾರೆ, ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೇನೆ ಪ್ರತಿ ಬಾರಿನೂ ಕಾಂಗ್ರೆಸ್ ಅನ್ನುವಂತಹದ್ದು ಏನು ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದೆ. ಮೀನು ಮಾಂಸವನ್ನ ಸೇವಿಸಿ ದೇವಸ್ಥಾನಕ್ಕೆ ಹೋಗುವಂತಹದ್ದು ಅಪವಿತ್ರ ಅನ್ನುವಂಥದ್ದು ಹಿಂದೂಗಳಲ್ಲಿ ನಂಬಿಕೆ ಇದೆ. ಸೊ ಅದನ್ನು ಮೀರಿ ಕಾಂಗ್ರೆಸ್ಸಿನವರು ಹೋಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಧರ್ಮಸ್ಥಳಕ್ಕೆ ಮೀನನ್ನ ಸೇವಿಸಿ ಹೋದ್ರು ಅನ್ನುವಂಥದ್ದು. ಹಾಗೆಯೇ ಈಗ ಬಂದಂತಹದ್ದು ರಾಹುಲ್ ಗಾಂಧಿಯವರು ಕೋಳಿಯನ್ನ ಸೇವಿಸಿ ದೇವಾಲಯಕ್ಕೆ ಹೋದ್ರು ಅನ್ನುವಂಥದ್ದು. ಬಟ್ ಇದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಇದು ಮೊದಲನೇದಾಗಿ ಒಂದು BJP ಅವರಿಂದ ದೊಂಬರಾಟ, ಹಿಂದುತ್ವ ಅನ್ನೋದೇ ಅವರಿಗೆ ದೊಂಬರಾಟ ಆಗಿ ಹೋಗಿದೆ. ಇವತ್ತೇನು ನಮ್ಮ AICCಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಏನಿವತ್ತು ಕರ್ನಾಟಕದಲ್ಲಿ ಜನತಾ ಆಶೀರ್ವಾದ ಅಂತ ಏನು ಭಾಳಷ್ಟು ಒಂದು ಸಕ್ಸಸ್ಫುಲ್ ಆದಂಥ ಏನು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ, ಅವರಿಗೆ ಸಿಕ್ಕಂಥ ಬೆಂಬಲ ಅಲ್ಲಿ ಲಕ್ಷಾಂತರ ಜನ, ಅವರು ಎಲ್ಲಿ ಹೋದರೂ ಲಕ್ಷಾಂತರ ಜನ ಸೇರ್ತಿದ್ದಾರೆ. ಇದನ್ನು ನೋಡಿ ಅವರಿಗೆ ಅದಕ್ಕೆ ಏನು ಕೌಂಟ್ರ್ ಇಲ್ಲ, ಅದಕ್ಕೊಂದು ಒಂದು ಆರೋಪವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಸ್ಪಷ್ಟವಾಗಿ ಶಿವರಾಜ್ ತಂದಗಡಿ ಅವರು ಒಂದು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಏನಂದರೆ ಅದು IBಯಲ್ಲಿ ನಡೆದಂಥ ಒಂದು ಲಂಚ್ ಏನಿದೆ ಅದು ಸಂಪೂರ್ಣವಾಗಿ ಸಸ್ಯಾಹಾರಿ ಆದಂಥ ಲಂಚ್ ಇತ್ತು. ಏನು ಅದರಲ್ಲಿ ಬಟಾಟೆ ಇತ್ತು ಹಾಗೂ ಏನು ವೆಜ್ಜಲ್ಲಿ ಐಟಮ್ಸ್ ಇದೆ ಅಂದರೆ ಅದರ ಬಗ್ಗೆನೇ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಆದರೆ ಒಂದು ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಕಡೆಯೂ ನಾವು ಹೋಗುವವರು ಹೋಗ್ತಾರೆ, ಮೀನು ತಿಂದು ಹೋಗ್ತಾರೆ, ಕೋಳಿ ತಿಂದು ಹೋಗ್ತಾರೆ. ಯಾವ ದೇವರು ಹೇಳಿಲ್ಲ ಮೀನು ತಿನ್ನದೆ ಹೋಗಬೇಡಿ, ಕೋಳಿ ತಿನ್ನದೆ ಹೋಗಬೇಡಿ ಅಂತ. ಮತ್ತೆ ಅದರಲ್ಲಿ ನಂಬಿಕೆ ಇದೆ, ಬಹುಶಃ ಒಂದು ನಾನ್ ವೆಜ್ ಅನ್ನ ತಿನ್ನುವಂತಹದ್ದು. ಇದು ಅವರು ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿ ರಾಹುಲ್ ಗಾಂಧಿ ಅವರು ವೆಜ್ ಅನ್ನೇ ಸೇವನೆ ಮಾಡಿ ಹೋಗಿರೋದು. ಮತ್ತು ಹಿಂದೂಗಳಲ್ಲಿ ನಂಬಿಕೆ ಇದ್ರೂ ಕೋಳಿ ತಿಂದು ಹೋಗಬಾರ್ದು, ಮೀನು ತಿಂದು ಹೋಗಬಾರ್ದು ಅಂತ. ಅದು ಪಾಪ ಇದ್ದರೆ ಅವರ ಫಲ ಅವರಿಗೆ ಸಿಗ್ತದೆ. ಅದನ್ನು ದೊಡ್ಡ ಇಶ್ಯೂ ಮಾಡಿ ಅದರಲ್ಲಿ ಏನು ಆಗುವಂಥದ್ದೇನಿಲ್ಲ. ಈಗ ನೀವು ಏನು ಹೇಳ್ತಿದ್ದೀರಾ, ಟ್ವಿಟರಲ್ಲಿ ಅಥವಾ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಏನಿದು ವೈರಲ್ ಆಗಿದೆ, ಅಲ್ಲೇ ಹಲವಾರು ರೀತಿಯ ಕಮೆಂಟ್ಸ್ಗಳು ಬರ್ತಿದೆ. ಹೆಚ್ಚಿನವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ಅದು ಒಂದು ಇಶ್ಯೂ ಅಲ್ಲ, ಎಲ್ಲಿ ಏನೋ ಇಲ್ಲದ ಇಶ್ಯೂವನ್ನು ತಂದು ಇಲ್ಲಿ ಇಶ್ಯೂ ಮಾಡ್ತಿದ್ದಾರೆ. ಯಾಕೆಂದರೆ ನೀವು ಒಂದು ಕಡೆ ಹೇಳ್ತೀರಾ ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು, ಮಸೀದಿಗೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ ಅಂತೇಳಿ. ಹಿಂದೂ ದೇವಸ್ಥಾನಕ್ಕೆ ಹೋದರೆ ಅವರೇನು ಇವತ್ತು ಈ ಚುನಾವಣೆಗೋಸ್ಕರ ಇವತ್ತಿಂದ ದೇವಸ್ಥಾನಕ್ಕೆ ಇಲ್ಲಿ ಕರ್ನಾಟಕ ಬಂದಾಗೆ ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ ಸರ್. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ತೀರಾ ಸರ್? ಡಿಸ್ಟರ್ಬೆನ್ಸ್ ಆಗುತ್ತೆ, ಕರೆ ಕಟ್ ಆಗುತ್ತೆ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಸರ್, ತಮ್ಮ ಹೆಸರು? ಮುದ್ದು ಅಮೀನ್ ಅಂತ. ಮುದ್ದು ಅಮೀನ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಹೊರಬಾಂಡೇಶ್ವರದಲ್ಲಿ. ಏನಾದ್ರೂ ಪ್ರಶ್ನೆ ಇದೆಯಾ ಸರ್? ಹೌದು ಸರ್. ಅಂದ್ರೆ ಈ ಧರ್ಮಸ್ಥಳಕ್ಕೆ ಹೋಗುವವರು ಎಷ್ಟು ದಿವಸದ ಮುಂಚೆ ಮೀನ್ ಬಿಡ್ಬೇಕಾಗ್ತದೆ? ಮೀನ್ ತಿಂದು ನಮ್ಮ ಉಡುಪಿ ಜಿಲ್ಲೆಯವರೆಲ್ಲ ಮೀನ್ ತಿನ್ನುವವರೇ. ಹಾಗಾಗಿ ಅಲ್ಲಿ ಹೋಗುವಾಗ ಏನು ಮೀನ್ ಬಿಟ್ಟು ಎಷ್ಟು ದಿವಸ ಮುಂಚೆ ಬಿಡ್ಬೇಕು ಏನು ಅಂತ. ಮೀನ್ ತಿಂದವರು ಅಲ್ಲಿ ಬರ್ಲಿಕ್ಕೆ ಇಲ್ವಾ? ಸೊ ನಿಮ್ಮ ಪ್ರಶ್ನೆ, ಮೀನನ್ನ ತಿಂದು ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಇಲ್ವಾ, ನಿಷೇಧ ಅಂತ ಅನ್ನುವಂಥದ್ದು? ನಾವು ಮೀನು ಮಾಂಸ ಎಲ್ಲ ತಿನ್ನುವವರು.
ಕೋಳಿ ಮೀನು ಅಂದ್ರೆ ನಾವು ತರಕಾರಿ ತಿಂತಾರೆ ಎಲ್ಲ ತಿಂತೇವೆ, ಆದ್ರೆ ಯಾವುದೇ ವಿಷಯದಲ್ಲಿ ಮೀನು ಮಾಂಸದಿಂದ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇಲ್ವಾ? ಆದ್ರೆ ಹೋಗುದಾದ್ರೂ ಎಷ್ಟು ದಿವಸದಿಂದ ಮೀನ್ ಬಿಡ್ಬೇಕು? ಬಹುಶಃ ಇಲ್ಲಿ ಬಿಜೆಪಿ ಅವರು ಆರೋಪ ಮಾಡಿರುವಂತಹದ್ದೇನಂದ್ರೆ ಒಂದು ಹಿಂದೂಗಳ ಭಾವನೆ ಇರುತ್ತೆ, ನಾವು ಹಿಂದೂಗಳೇ ಅಪವಿತ್ರ ಅನ್ನುವಂತಹದ್ದು. ಸೊ ಇದನ್ನ ಎಲ್ಲೋ ಒಂದು ಕಡೆ ಏನು ಕಾಂಗ್ರೆಸ್ ಪದೇ ಪದೇ ಧಕ್ಕೆ ತರ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಮೀನೇ ತಿನ್ಬಾರ್ದ? ಮೀನು ತಿನ್ನುವಂಥದ್ದು ತಪ್ಪಂತ ಅವ್ರು ಹೇಳಲಿಲ್ಲ ಸರ್. ಮೀನು ತಿಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅನ್ನುವಂಥದ್ದನ್ನ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಹಾಗೇನೆ ಸಮಾಜವಾದ, ನಮ್ದು ಸಮಾಜವಾದ, ನಿಮ್ದು ಮೋಜುವಾದ ಅನ್ನುವಂತಹದ್ದು ಟ್ವಿಟರ್ ನಲ್ಲಿ ಬರೆದಿದ್ದಾರೆ. ಸೊ ಈ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಸರಿ, ಅಂದ್ರೆ ಯಾವುದೇ ತಿಂದಾಗದೆ ಧರ್ಮಸ್ಥಳದಲ್ಲಿ ಯಾರು ತಿಂದು ಹೋಗ್ಲಿಕ್ಕಿಲ್ಲ ಅವರ ಪ್ರಕಾರ. ಹಾಗಾದ್ರೆ ಮೀನು ಇದೆಲ್ಲ ಹಿಡಿದು ನಾವು ಎಂತ ಮಾಡುದು? ಸರ್ ಅವರ ಪ್ರಶ್ನೆ, ದೇವಸ್ಥಾನಕ್ಕೆ ಹೋಗುವಾಗ ಅಟ್ಲೀಸ್ಟ್ ಮೀನನ್ನ ಬಿಡಬಹುದು, ಯಾಕಂದ್ರೆ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಪ್ರಶ್ನೆ. ಎಸ್ ಸರ್, ಹೇಳಿ. ಆಗ ಮೀನ್ ತಿಂದು ನಾವು ಅಲ್ಲಿ ನಿಲ್ತೇವೆ, ದೇವಸ್ಥಾನದ ಎದುರು ಹೋಗ್ತೇವೆ, ಹಾಗೆ ಏನ್ ಮಾಡುದು ನಾವು? ಸೊ ನಿಮ್ಮ ಪ್ರಕಾರ ಅವರವರ ವೈಯಕ್ತಿಕ ಅಭಿಪ್ರಾಯ ಅಂತಿದ್ದೀರಾ? ಹೌದೌದು. ಎಸ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಿಜೆಪಿ ಅವರು ಹೇಳುದು ಅದೇ, ಬಿಜೆಪಿ ಅವರು ಡಿವೈಡ್ ಮಾಡ್ತಿದ್ದಾರೆ. ಮೀನು ತಿನ್ನುವ ಹಿಂದೂಗಳು, ಕೋಳಿ ತಿನ್ನುವ ಹಿಂದೂಗಳು, ಸಸ್ಯಾಹಾರಿ ಹಿಂದೂಗಳು, ಈಗ ವಿಭಜನೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ದೇವರು ಅನ್ನೋದು ಮನಸ್ಸಲ್ಲಿರೋದು. ನಮ್ಮ ಮನೆಯಲ್ಲಿ ಸಹ ಒಂದು ಧರ್ಮಸ್ಥಳದ್ದು ಫೋಟೋ ಇರ್ತದೆ, ಎಲ್ಲ ಇರ್ತದೆ, ನಾವು ಮೀನು ಮಾಂಸ ತಿಂತೇವೆ. ಆದರೆ ಮನಸ್ಸಿನಲ್ಲಿ ಭಯ ಭಕ್ತಿ ಇರಬೇಕು, ದೇವರ ಬಗ್ಗೆ ನಿಜವಾದ ಶ್ರದ್ಧೆ ಇರಬೇಕು, ಧರ್ಮದ ಬಗ್ಗೆ ನಿಜವಾಗಿ ಒಂದು ಕಾಳಜಿ ಇರಬೇಕು. ಈಗ ಬಿಜೆಪಿ ಅವರು ಏನು ಮಾಡ್ತಿದ್ದಾರೆ, ಇವರು ಬಾಯಲ್ಲಿ ರಾಮನ ಆದರ್ಶವನ್ನು ಹೇಳ್ತಿದ್ದಾರೆ, ಬಾಯಲ್ಲಿ ಮಾತಿನಲ್ಲಿ ರಾಮನ ಆದರ್ಶ ಹೇಳ್ತಾರೆ, ಇವರು ಪಾಲಿಸುವಾಗ ಕೃತಿಯಲ್ಲಿ ರಾವಣನ ಆದರ್ಶವನ್ನು ಪಾಲಿಸ್ತಾರೆ. ಯಾಕಂದರೆ ಇಲ್ಲಿ ನೀವು ಉಡುಪಿ ಜಿಲ್ಲೆಯಲ್ಲೇ ತಗೊಳ್ಳಿ, ನಮ್ಮ 3 ಶಾಸಕರು ಯಾರಿದ್ದಾರೆ, ಗೋಪಾಲ್ ಪೂಜಾರಿ ಅವರು ಇರ್ಬೋದು, ಪ್ರಮೋದ್ ಮಧ್ವರಾಜ್ ಅವರು ಇರ್ಬೋದು, ಶಾಸಕರಾದಂಥ ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು, ಇವರ ವೈಯಕ್ತಿಕ ಜೀವನ ಇರ್ಬೋದು ಅಥವಾ ರಾಜಕೀಯ ಜೀವನ ಇರ್ಬೋದು, ಇಲ್ಲಿ ಯಾವುದಾದ್ರೂ ಕಪ್ಪು ಚುಕ್ಕೆ ಇದೆಯಾ, ಯಾವುದಾದ್ರೂ ಕಲಂಕ ಇದೆಯಾ? ಇವರಿಗೆ ಈ ಬಿಜೆಪಿ ಅವರಿಗೆ 5 ವರ್ಷ ಅಧಿಕಾರ ಕೊಟ್ಟಾಗ ಇವತ್ತು ರಾಜ್ಯದವನ್ನೇ ಇವತ್ತು ವರ್ಲ್ಡ್ನಲ್ಲಿ ಫೇಮಸ್ ಮಾಡಿಬಿಟ್ರು. ಮುಖ್ಯಮಂತ್ರಿಗಳು, ಒಂದು ಜೈಲಿಗೆ ಹೋಗಿ ಬಂದಂಥ ಮುಖ್ಯಮಂತ್ರಿಗಳು, ನೆರೆಯ ಮಿನಿಸ್ಟ್ರು ವಿಧಾನಸಭೆಯಲ್ಲಿ ಬ್ಲೂ ಫಿಲ್ಮನ್ನು ವೀಕ್ಷಿಸಿದರು. ರೇಣುಕಾಚಾರ್ಯ ಅವರ ನರ್ಸ್ ಪ್ರಕರಣ, ಹಾಳಪ್ಪನವರ ಮಿತ್ರದ್ರೋಹ ಪ್ರಕರಣ, ನಮ್ಮದೇ ಇಲ್ಲಿ ಉಡುಪಿಯ ಶಾಸಕರದ್ದು ಪ್ರಕರಣ ಆದದ್ದು ಎಲ್ಲ ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ಗೊತ್ತುಂಟು. ಮತ್ತೆ ಈಗ ನೀವು ಏನು ಇಶ್ಯೂ ಇದೆ. ಹಲೋ ಹಲೋ ಎಸ್, ತಮ್ಮ ಹೆಸರು ಸರ್? ಎಸ್ ಮಾತಾಡ್ತಾರದು. ಎಸ್ ಸರ್, ತಮ್ಮ ಹೆಸರು? ವೀರಶೈರ್ ಅಂತ ಹೇಳಿ. ಎಸ್ ಹೇಳಿ ಸರ್, ನಿಮ್ದೇನಾದ್ರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಅಂದ್ರೆ ಕೋಳಿ ಮತ್ತೆ ರಾಗ ಅಂತ ಹೇಳಿ ಟಿವಿಲಿ ಬರ್ತಾ ಇರ್ತಲ್ಲ ಮೇಡಮ್, ಹೆಡ್ಲೈನ್ ಅಲ್ಲಿ ಯಡಿಯೂರಪ್ಪನವರಿಗೆ ಮಾಡಕ್ಕೆ ಬೇರೆ ಉದ್ಯೋಗ ಇರಂಗ್ ಕಾಣಲ್ಲ ಮೇಡಮ್. ನಾವು ಅದೇ ತಾಲೂಕ್ನವ್ರೆ ಯಾವ ತರ ಹೇಳ್ತಾರೆ ಗೊತ್ತಾಗ್ತಿಲ್ಲ. ಅವ್ರನ್ನ ಒಂದ್ಸತಿ ಟಿವಿಲಿ ಲೈವ್ ಆಗಿ ನೀವ್ ಯಾವ ತರ ಮಾತಾಡ್ತಾ ಇದ್ರ, ಜನಗಳಿಗೆ ಪ್ರಶ್ನೆ ಕೇಳಕ್ ಹೇಳ್ರಿ ಮೇಡಮ್. ಈ ತರ ತಿಂದಿದ್ದು ತಪ್ಪು. ಅಕಸ್ಮಾತ್ ಯಾರಾದ್ರೂ ದೇವಸ್ಥಾನಕ್ಕೆ ಹೋಗೋರು, ಕೋಳಿ ಅಥವಾ ಮೀನ್ ತಿಂದು ಯಾರು ಹೋಗಲ್ಲ, ಅವ್ರೊಬ್ರೇ ಅಷ್ಟೇ ಅಲ್ಲ ಮೇಡಮ್. ಹಿಂದೂ ಬೇರೆ ಎಲ್ಲ ರಾಜಕೀಯದರು, ಸಿದ್ದರಾಮಯ್ಯರಾಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಅವ್ರಕ್ಕಿಂತ ಹೆಚ್ಚಿನ ಮಾತುಗಳಾಗಿರೋದ್ರಿಂದ ಇವರ ಕುಟುಂಬದಾಗ ಇರತಕ್ಕಂಥವ್ರು. ಇಲ್ಲಿ ನಾವು ತಾಲೂಕ್ನಲ್ಲಿ ನೋಡ್ತೇವೆ, ಯಡಿಯೂರಪ್ಪನವರು ಮತ್ತೆ ಅವ್ರ ಮಗ ಮತ್ತೆ ಅವ್ರ ಮಕ್ಕಳು ಮಾಡ್ತಕ್ಕಂಥ ಭ್ರಷ್ಟಾಚಾರ ಯಾರು ಮಾಡಲ್ಲ ಮೇಡಮ್. ಅಂತ ಭ್ರಷ್ಟ, ನಾನ್ ಮತ್ತೆ ಈ ಭಾಷೆ ಕೆಟ್ಟದಾಗೆ ಬರುತ್ತೆ, ಅಂತ ಕೆಟ್ಟ ಯಾವ ವ್ಯಕ್ತಿನೂ ಇರಕ್ಕಿಲ್ಲ ನಮ್ಮ ರಾಜ್ಯದಲ್ಲಿ. ಅಂತ ವ್ಯಕ್ತಿ ಮಾತುಗಳನ್ನ ಇವತ್ತು ನೆಕ್ಸ್ಟ್ ಇತರ ಜನಗಳು ಹೇಳ್ತಾ ಇದಾರೆ. ನೀವು ತಾಲೂಕಲ್ಲಿ ಕಷ್ಟ ಇದೆ, ಸರಿಯಾದ ರೀತಿ ಸಿದ್ದರಾಮಯ್ಯ ಬಗ್ಗೆ ಆಗ್ಲಿ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಗ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಕ್ ಹೇಳಿ ಮೇಡಮ್. ಇದೇ ನಿಮ್ಮ ಸ್ಪಂದನ ಟಿವಿ ಮೂಲಕವಾಗಿ ಹೇಳಿ, ಅಲ್ಲಿ ಕುತ್ಕೊಂಡಿದಾರಲ್ಲ ವಿಶ್ವಾಸ ಅಂತ ಹೇಳಿ, ಆ ತರದವರು ಎಚ್ಚೆತ್ಕೋಬೇಕು. ನಮ್ಮ ಪಕ್ಷದ ಬಗ್ಗೆ ಆಗ್ಲಿ ಅಥವಾ ಅಂತ ಯಡಿಯೂರಪ್ಪನವ್ರ ಬಗ್ಗೆ ಒಳ್ಳೆ ರೀತಿ ಯಾರು ಮಾತಾಡ್ತಾ ಇದಾರೆ ಅವ್ರು ಎಲ್ಲ ಎಚ್ಚೆತ್ಕೋಬೇಕಾಗತ್ತೆ. ವಿಶ್ವಾಸ ಅವರಂತ ಯುವಕರು ಮುಂದ್ ಬರ್ಬೇಕು. ಯಡಿಯೂರಪ್ಪನವ್ರನ್ನ ಒಂದ್ ಪಾಠ ಕಲಿಸ್ಬೇಕಂತ ಹೇಳಿದ್ರೆ ಮೇಡಮ್. ಯಾರು ಕೋಳಿ ತಿಂದು ಮೀನ್ ತಿಂದು ಹೋಗುವಷ್ಟು ಯಡಿಯೂರಪ್ಪನವರಷ್ಟು ಮೂರ್ಖರಾರಿಲ್ಲ. ಅವ್ರು ನಾವಿಲ್ಲಿ ಹತ್ರದಲ್ಲಿ ನೋಡ್ತಾ ಇದ್ದೇವೆ. ಅಂತವ್ರಿಗೆ ಎಚ್ಚರ ಇಟ್ಕೊಳಕ್ಕೆ ಸ್ವಲ್ಪ ಈ ರೀತಿ ಟಿವಿ ಮಾಧ್ಯಮಗಳಲ್ಲಿ ಹೇಳಿ ಮೇಡಮ್ ನೀವು. ಎಸ್ ಸರ್, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೇರ ಸಂಪರ್ಕದಲ್ಲಿ
ನೋಡಿ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಜನತಾ ಸೇವೆಯೇ ಜನಾರ್ದನ ಸೇವೆ ಅಂತ. ಇವತ್ತು ಜನರ ಸೇವೆನೇ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ, ಅವರ ಕುಟುಂಬಕ್ಕೋಸ್ಕರ ದುಡ್ಡು ಮಾಡಿದ್ದು ಬಿಟ್ಟರೆ, ಭ್ರಷ್ಟಾಚಾರ ಮಾಡಿದ್ದು ಬಿಟ್ಟರೆ, ಒಂದು ಚೆಕ್ನ ಮುಖಾಂತರ ಒಂದು ಏನು ಲಂಚವನ್ನು ಸ್ವೀಕರಿಸಿ ಇವತ್ತು ಅತಿ ಭ್ರಷ್ಟರಾದಂಥ ಮುಖ್ಯಮಂತ್ರಿ ಅವರು. ಮತ್ತು ಈಗ ಇದು ಏನು ಕೋರ್ ಇಶ್ಯೂ ಏನಿದೆ, ನೀವು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು, ಹಿಂದೂ ವಿರೋಧಿಗಳು ಹಾಗೆ ಅಂತೇಳಿ. ಇವತ್ತು ಈ ರಾಷ್ಟ್ರ ಏನಿದೆ ಇದು ಜಾತ್ಯತೀತ ರಾಷ್ಟ್ರ. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲೂ ಹೇಳ್ತಾರೆ ಸ್ವಧರ್ಮವನ್ನು ಪ್ರೀತಿಸು, ಪರಧರ್ಮವನ್ನು ಗೌರವಿಸುವಂತ. ಇವತ್ತು ನೀವು ಇದೇ ಮೀಡಿಯಾದಲ್ಲಿ ಮೋದಿಯವರು ಓಮಾನಿಗೆ ಹೋಗ್ತಾರೆ, ಅಲ್ಲಿ ಏನೋ ಒಂದು ಟೆಂಪಲ್ ಇನಾಗ್ರೇಷನ್ ಮಾಡ್ತಾರೆ, ಅದು ಮುಸ್ಲಿಂ ರಾಷ್ಟ್ರ. ಆ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ಟೆಂಪಲ್ ಅನ್ನು ಕಟ್ಟಲಿಕ್ಕೆ ಬಿಟ್ಟು ಉದ್ಘಾಟನೆ ಮಾಡಿದರೆ ಅದು ಒಂದು ಬಹಳ ದೊಡ್ಡ ಕೆಲಸ. ಅದೇ ಹಲೋ 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 ಸರ್, ತಮ್ಮ ಹೆಸರು? ಲಕ್ಷ್ಮಣ್ ಅಂತ ನಾನು. ಎಸ್, ಎಲ್ಲಿಂದ ಮಾತಾಡ್ತಿದ್ದೀರಾ? ಬೆಳಗಾವಿಯಿಂದ. ಬೆಳಗಾವಿಂದ. ಹೇಳಿ ಸರ್, ನಿಮ್ ಪ್ರಶ್ನೆ ಏನಾದ್ರು ಇದೆಯಾ? ಮೇಡಮ್, ಈಗ ಕೋಳಿ ತಿಂದು ಮೀನ್ ತಿಂದು ಟೆಂಪಲ್ ಯಾಕೆ ಹೋಗ್ಬಾರ್ದು ಅಂತ ಕೇಳ್ತಾರಲ್ಲ, ಈಗ ಟೆಂಪಲ್ ಯಾಕೆ ಹೋಗ್ಬೇಕು? ಅಂದ್ರೆ ಇವರ ಕಾಂಗ್ರೆಸ್ ಅವರು ದೇವರ ನಂಬಲ್ಲ ಅವ್ರ ಪ್ರಕಾರ. ಅಂದ್ರೆ ಇದು ಹಿಂದೂಗಳ ಅಂದ್ರೆ ನಮ್ಮ ಬಾವಳಿಗಳಿಗೆ ಇವರು ನೋವು ಕೊಡ್ತಿದ್ದಾರೆ. ಇರುವಾಗ ಇವರು ಅಂದ್ರೆ ಟೆಂಪಲ್ ಇವರು ದೇವರನ್ನೇ ನಂಬೋದಿಲ್ಲ ಅಂದ್ಮೇಲೆ ದೇವರಿಗೆ ಟೆಂಪಲ್ ಯಾಕೆ ಹೋಗ್ಬೇಕು ಇವರು? ಸೊ ಕಾಂಗ್ರೆಸ್ನವರು ದೇವರನ್ನ ನಂಬ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಇವ್ರ ಪ್ರಕಾರ ದೇವರೆಲ್ಲ ಸುಳ್ಳು. ಯಾರ ಪ್ರಕಾರ? ಓನ್ಲಿ ವೋಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅವರು. ಜಸ್ಟ್ ವೋಟಿಗೋಸ್ಕರ, ನಮ್ಮ ಹಿಂದೂಗಳ ಒಂದು ವೋಟ್ಗೋಸ್ಕರ ಇವರು ಜಸ್ಟ್ ಟೆಂಪಲ್ ನಡೀತಿದ್ದಾರೆ ರಾಹುಲ್ ಗಾಂಧಿಯಿಂದ. ಇದೀಗ ಯಾರೋ ಹೇಳ್ತಿದ್ರು ಏನು ಯಡಿಯೂರಪ್ಪ ಭ್ರಷ್ಟಾಚಾರ ಮಾಡಿದ್ದಾರೆ, ಅವರಷ್ಟು ಭ್ರಷ್ಟಾಚಾರ ಮಾಡಿದವರು ನಮ್ಮ ಸ್ಟೇಟ್ ಅಲ್ಲೇ ಯಾರು ಇಲ್ಲ ಅಂದ್ರೆ ಇವರು ಕಾಂಗ್ರೆಸ್ ಅವ್ರ ಏನ್ ಸಾಕ್ಷ್ಯಗಳ? ಇವ್ರು ಏನು ಮಾಡಿಲ್ವಾ? ಇವತ್ತೇ ಒಂದು ನ್ಯೂಸ್ ನೋಡಿದ್ದೀನಿ, ಖರ್ಗೆ ಅವ್ರದ್ದು 70,000 ಕೋಟಿ ರೂಪಾಯಿ ಆಗ್ತಿದೆ ಅಂತ. ಅಂದ್ರೆ ಇವರೆಲ್ಲ ಭ್ರಷ್ಟಾಚಾರ ಮಾಡಿದ್ದಲ್ಲ ಅದು. ಇವ್ರ ಪ್ರಕಾರ ಇವರೆಲ್ಲ ನಿಯತ್ತಿಂದ ದುಡ್ಡು ಗಳಿಸಿದ್ದ ಅದು ದುಡ್ಡು ಎಲ್ಲ ಜನರ ತಲೆಗೆ ತಪ್ಪಿ ಹಾಕಿ ಎಲ್ಲ ಗಳಿಸಿದ ದುಡ್ಡು ಅದು. ಎಸ್ ಸರ್, ಕರೆ ಡಿಸ್ಟರ್ಬೆನ್ಸ್ ಇದೆ, ಕೇಳ್ತಾ ಇಲ್ಲ. ಹಲೋ. ಅಲ್ಲ, 70 ವರ್ಷದಿಂದ ದೇಶವನ್ನ ಲೂಟಿ ಹೊಡೆದಿದ್ದಾರೆ ಇವರು. ಈಗ ಇಲ್ಲಿ ಅಧಿಕಾರ ತಪ್ಪುತ್ತೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ಡಿಸ್ಟರ್ಬೆನ್ಸ್ ಇದೆ ಸರ್. ಕರೆ ಸ್ಥಗಿತಗೊಂಡಿದೆ. ಸರ್, ಅವ್ರು ಹೇಳ್ತಾ ಇದ್ರು 70 ವರ್ಷದಿಂದ ಕಾಂಗ್ರೆಸ್ ಅನ್ನುವಂತಹದ್ದು ಲೂಟಿ ಮಾಡ್ತಾ ಇದೆ ನಮ್ಮ ದೇಶವನ್ನ. ಈಗಾಗಲೇ ಮುಂಬರುವಂತಹ ಚುನಾವಣೆಗೋಸ್ಕರ ಮಾತ್ರ ಕಾಂಗ್ರೆಸ್ಸಿಗರು ದೇವಾಲಯಗಳತ್ತ ಅಥವಾ ದೇವಸ್ಥಾನದತ್ತ ಮುಖ ಮಾಡ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕ್ ಗಳಿಸ್ಲಿಕ್ಕೆ ಯಾವುದೇ ಶ್ರದ್ಧೆ ಭಕ್ತಿಯಿಂದ ಹೋಗ್ತಾ ಇಲ್ಲ ಅಂತ. ಈ ಮೊದಲು ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳ್ತಾರೆ, ಯಾರೂ ಕೂಡ ಒಂದು ಶ್ರದ್ಧೆಯಿಂದ ಹೋಗ್ತಾ ಇಲ್ಲ, ದೇವರು ಅನ್ನುವಂಥದ್ದು ಶ್ರದ್ಧೆಯಿಂದ ಮನಪೂರ್ವಕವಾಗಿ ಕಾಂಗ್ರೆಸ್ಸಿಗರಿಗೆ ಬರ್ತಾ ಇಲ್ಲ. ವೋಟ್ ಅಥವಾ ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಹಿಂದೂ ವಿರೋಧಿ ಅನ್ನುವಂತಹ ಕಪ್ಪು ಪಟ್ಟಿಯನ್ನ ತೆಗೆದು ಹಾಕಿಕೊಳ್ಳುವಂತಹ ಪ್ರಯತ್ನಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ದೇವಸ್ಥಾನಕ್ಕೆ ಹೋದ್ರು ಅನ್ನುವಂಥದ್ದು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಪೀರ್ ಮೊಹಮ್ಮದ್ ಅವರೇ, ಹೇಳಿ. ಈ ದೇವಸ್ಥಾನಕ್ಕೆ ಹೋಗುವಾಗ ಮೀನ್ ತಿನ್ಬಾರ್ದು, ಅದು ತಿನ್ಬಾರ್ದು ಅಂತ ಹೇಳಿ ಕಂಡೀಷನ್ ಜನರೇ ಮಾಡಿದ್ದಲ್ವಾ? ಏನಾದ್ರು ಮಾಡಿದ್ದಾರಾ? ಇವಾಗ ಇಂತ ಕಂಡೀಷನ್ ಅಂತಂದ್ರೆ ದೇವರ ಕಾಲದಿತ್ತು ಮುಂದೆ ಹೋಗ್ತಾ ಹೋಗ್ತಾ ಅಂತ ಹೇಳಿದ್ರೆ ಎಸ್, ಡಿಸ್ಟರ್ಬೆನ್ಸ್ ಇದೆ ಸರ್, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ, ಕೇಳಿಸ್ತಾ ಇಲ್ಲ. ಕರೆ ಸ್ಥಗಿತಗೊಂಡಿತು. ಎಸ್ ಸರ್, ಹೇಳ್ತಾ ಇದ್ರು ಅವರು 70 ವರ್ಷದಿಂದ ಕಾಂಗ್ರೆಸ್ ಅನ್ನುವಂಥದ್ದು. ನೋಡಿ, ಬಿಜೆಪಿ ಅವರು ಇವರ ಭಕ್ತಿ ಏನು ದೇವರ ಮೇಲೆ ಪ್ರೀತಿ ಇದೆ, ಇದು ತೋರಿಕೆಗೋಸ್ಕರ ಮಾತ್ರ. ನಾವು ತೋರಿಕೆಗೋಸ್ಕರ ಯಾವತ್ತೂ ದೇವರ ಕೆಲಸವನ್ನು ಮಾಡೋದಿಲ್ಲ. ನೀವು ಇವತ್ತು ಅಲ್ಲ, ನಿನ್ನೆ ಪತ್ರಿಕೆಯಲ್ಲಿತ್ತು, ಸೋನಿಯಾ ಗಾಂಧಿ ಅವರು ತಮ್ಮ ನಾಮಿನೇಷನ್ ಮಾಡುವಾಗ ಪ್ರತಿ ಸಲ ಗಣಹೋಮ ಮಾಡಿನೇ ನಾಮಿನೇಷನ್ ಹಾಕೋದು ಅವರ ಚುನಾವಣೆಗೆ. ಅದೇ ರೀತಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಇದಕ್ಕಿಂತ ಮುಂಚೆನೋ ಎಷ್ಟೋ ಸಲ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ನೀವು ಮೊನ್ನೆ ಸಹ ನಾನು ಧರ್ಮಸ್ಥಳದ ಇಶ್ಯೂ ಆದಾಗ ಫೇಸ್ಬುಕ್ಕಲ್ಲೆಲ್ಲ ಫೋಟೋಸ್ ನೋಡ್ತಿದ್ದೆ. ರಾಹುಲ್ ಗಾಂಧಿ ಅವರು ಇದಕ್ಕಿಂತ ಮುಂಚೆ ಎಷ್ಟು ಸಲ ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ರಾಜೀವ್ ಗಾಂಧಿ ಅವರು ಬಂದಿದ್ದಾರೆ ಧರ್ಮಸ್ಥಳಕ್ಕೆ. ಇದೇನು ಹೊಸತೇನಲ್ಲ. ಆದರೆ ಈ ಬಿ ಜೆ ಪಿ ಅವರು ಏನು ಮಾಡ್ತಿದ್ದಾರೆ, ಇದನ್ನೊಂದು ಇಶ್ಯೂ ಮಾಡ್ತಿದ್ದಾರೆ. ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದು. ಈಗ ನೋಡಿ, ಮೋದಿಯವರು ಓಮನಿಗೆ ಹೋದರು. ಓಮನಲ್ಲಿ ಒಂದು ದೇವಸ್ಥಾನ, ಅಲ್ಲಿಯ ಮುಸ್ಲಿಂ ಕಂಟ್ರಿಯಲ್ಲಿ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಇದು ಕೊಟ್ಟದ್ದು ಒಂದು ದೊಡ್ಡ ಇಶ್ಯೂ ಆಯಿತು. ದೇವಸ್ಥಾನ ಕಟ್ಟಲಿಕ್ಕೆ ಅವರ ಅವಕಾಶ ಕೊಟ್ಟದ್ದು ಅದು ಮುಸ್ಲಿಂ ಕಂಟ್ರಿಯಲ್ಲಿ. ಇವತ್ತು ನಮ್ಮದು ಇದು ಭಾರತ ಜಾತ್ಯತೀತ ದೇಶ.
ಈ ದೇಶದಲ್ಲಿ ನಾವು ಮುಸ್ಲಿಮರನ್ನು ಕ್ರಿಶ್ಚಿಯನರನ್ನು ಎಲ್ಲರನ್ನು ಸಮಾನವಾಗಿ ಕಂಡಾಗ ಅದು ಅವರಿಗೆ ಮೈನಾರಿಟಿ ಅಪೀಸ್ಮೆಂಟ್. ಹಲೋ 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 ಎಸ್ ಸರ್, ತಮ್ಮ ಹೆಸರು? ನಮಸ್ಕಾರ ಮೇಡಮ್, ಸಂತೋಷ್ ಕುಮಾರ್ ಅಂತ ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡೋದು. ನಮಸ್ತೆ ಸರ್, ಹೇಳಿ, ಏನ್ ಹೇಳ್ತೀರಾ ಈ ಬಗ್ಗೆ? ಏನಂತ ಹೇಳಿದ್ರೆ, ಈಗ ಕೋಳಿ ರಾಗ ಅಂತಕ್ಕಂಥ ಒಂದು ಟ್ಯಾಗ್ ಲೈನ್ ಕೊಟ್ಟು ನೀವು ಏನ್ ಪ್ರೋಗ್ರಾಮ್ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಒಂದು ಅನಿಸಿಕೆ ಇದೆ ನಂದು. ಎಸ್, ಹೇಳಿ ಸರ್. ಬಟ್ ಏನಂತ ಹೇಳಿದ್ರೆ, ಈಗ ರಾಜಕಾರಣಿಗಳು, ನಾನು ಬಿಜೆಪಿ ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷವನ್ನ ದುರುದ್ದೇಶವಾಗಿ ಕೂಡ ಇಲ್ಲಿ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಬಟ್ ಏನಂತ ಆಗ್ತದೆ ಅಂತ ಹೇಳಿದ್ರೆ, ರಾಜಕಾರಣಿಗಳು ಇಂದಿನ ದಿನಗಳಲ್ಲಿ ತುಂಬಾ ಕೀಳು ಮಟ್ಟಕ್ಕೆ ಇಳಿತಿದ್ದಾರೆ. ನಾನ್ ವೆಜ್ ಅನ್ನ, ಮಾಂಸವನ್ನ ತಿಂದು ದೇವಸ್ಥಾನಕ್ಕೆ ಹೋಗ್ಬಾರ್ದಂತಕ್ಕಂತಹ ಪದ್ಧತಿ ಅಥವಾ ಒಂದು ಕ್ರಮ ಅಥವಾ ನಮ್ಮ ಮನೆಯ ಸಂಸ್ಕೃತಿಯನ್ನ ನಾವು ಕಲ್ತ್ಕೊಂಡು ಬಂದಿದ್ದು ಅಂಗನವಾಡಿಯಿಂದ. ಅಂಗನವಾಡಿಯಿಂದ ನಮಗೆ ಸಂಸ್ಕೃತಿಯನ್ನ ನಮ್ಮ ಅಂಗನವಾಡಿ ಟೀಚರ್ ಹೇಳಿಕೊಟ್ಟಿದ್ದಾರೆ. ಮಾಂಸವನ್ನ ತಿಂದು ಸ್ನಾನ ಮಾಡದೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು. ಇಂದಿನ ರಾಜಕೀಯ ಒಂದು ಕ್ಷುಲ್ಲಕ, ಒಂದು ಸಣ್ಣ ಕಾರಣಕ್ಕಾಗಿ ಇವತ್ತು ರಾಜಕೀಯದವರು ಇಂತ ಒಂದು ಡೊಂಬರಾಟ ಮಾಡ್ತಿದ್ದಾರೆ. ಇದ್ರ ಯಾರಿಗಾಗಿ ಅಂತ ನನ್ಗೆ ಕೇಳಿಸ್ತಾ ಇದೆ. ಒಂದು ಇನ್ನೊಂದಾಗಿ, ರಾಜಕೀಯದಲ್ಲಿ ಇವತ್ತಿನ ಒಂದು ದಿನಗಳಲ್ಲಿ ಕ್ಯಾಂಟೀನ್ ಭಾಗ್ಯ, ಕಾಂಗ್ರೆಸ್ನ ಬಿಜೆಪಿ ಅಂತ ಹೇಳ್ತಿಲ್ಲ, JDS ಅಂತಾನು ಹೇಳ್ತಿಲ್ಲ, ಈ ಹಸಿದವರಿಗಾಗಿ ಕ್ಯಾಂಟೀನ್ ಭಾಗ್ಯ. ಆ ಕ್ಯಾಂಟೀನ್ ಭಾಗ್ಯ ಹತ್ತಿರ ಹೋಗಿ ನಾವು ಎಕ್ಸ್ಕ್ಲೂಸಿವ್ ಆಗಿ ನೋಡಿದ್ರೆ, ಅಲ್ಲಿ ಮಧ್ಯಾಹ್ನ ಉಳಿಯುವಂತ, ಅಲ್ಲಿ ಬೋರ್ಡ್ ಟ್ಯಾಗ್ ಲೈನ್ ಹಾಕಿದ್ದಾರೆ, ಇದು ಇಂದಿರಾ ಕ್ಯಾಂಟೀನ್ ಹಸಿದವರಿಗಾಗಿ ಅಂತೇಳಿ. ಎಲ್ಲಿ ಹಸಿದವರಿಗೆ ಅನ್ನ ಸೇರ್ತಾ ಇದೆ? ನಿಜವಾಗ್ಲೂ ಯಾರಿಗೂ ಕೂಡ ಸೇರ್ತಾ ಇಲ್ಲ. ಮಧ್ಯಾಹ್ನ 3 ಗಂಟೆಗೆ ಉಳಿದಂತಹ ಅನ್ನಗಳನ್ನ ಕ್ಯಾಂಟೀನ್ ಹಿಂಭಾಗದಲ್ಲೇ ಡಬ್ಬಕ್ಕೆ ಸುರಿದಂತ ಪ್ರತ್ಯಕ್ಷ ವರದಿಯನ್ನ ನಾನು ನೋಡಿದ್ದೀನಿ. ಯಾರಿಗಾಗಿ ಈ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕಾಗಿ ಈ ಕ್ಯಾಂಟೀನ್ ಯೋಜನೆ ಇರ್ಬೋದು, ಸಮಾವೇಶಗಳಿರ್ಬೋದು, ಪರಿವರ್ತನೆ ಅಲೆ ಇರ್ಬೋದು, ಸಾಧನೆ ಸಮಾವೇಶ ಇರ್ಬೋದು, ಅಥವಾ ದೇವಸ್ಥಾನಗಳಿಗೆ ರಾಜಕಾರಣಿಗಳು ಮೀಟ್ ಮಾಡುವಂತಕ್ಕಂಥದ್ದು. ಆದ್ರೆ ಒಂದು ಅನಿಸಿರುವಂತಹ ಪ್ರಕಾರ ಏನಂತ ಹೇಳಿದ್ರೆ, ಮಾಂಸ ಮತ್ತು ಬೇರೆ ಬೇರೆ ನಾನ್ ವೆಜ್ ಉತ್ಪನ್ನಗಳನ್ನ ತಿಂದು ನಾವು ದೇವಸ್ಥಾನಕ್ಕೆ ಹೋಗಿ ನಾವು ಇವತ್ತು ಕಲಿಯಬೇಕಾದ, ಯಡಿಯೂರಪ್ಪನವರು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ನಾವು ಇವತ್ತು ಕಲಿಯಬೇಕಂತ ಉದ್ದೇಶ ಇಲ್ಲ. ಪ್ರತಿಯೊಂದು ಮಕ್ಕಳಿಗೂ ಒಳ್ಳೆಯ ಸಂಸ್ಕೃತಿಯನ್ನ ಮನೆಯಿಂದ ಕಲಿಸುವುದಾದರೆ, ರಾಜಕಾರಣಿ ಹಿಡಿದಿರ್ಬೋದು ಅಥವಾ ಶಿಕ್ಷಕರ ಮಕ್ಕಳು ಇರ್ಬೋದು, ಸಾಮಾನ್ಯ ವರ್ಗದ ಮಕ್ಕಳು ಇರ್ಬೋದು, ಅವರಿಗೆ ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ, ಈ ದೇವಸ್ಥಾನಕ್ಕೆ ಹೋಗುವಾಗ ಯಾರು ಕೂಡ ನಾನ್ ವೆಜ್ ಅನ್ನ ತಿನ್ಕೊಂಡೇ ಹೋಗ್ಬೇಕು, ನಾವು ಹಿಂದೂಗಳು, ನಮ್ಮದೇ ಆದಂತ ಪದ್ಧತಿ ಇದೆ, ನಮ್ಮದೇ ಆದಂತ ಸಿದ್ಧಾಂತ ಇದೆ. ಹಾಗಾದ್ರೆ ಅರ್ಚಕರು ಕೂಡ ಮಾಂಸವನ್ನ ತಿಂದು ಪೂಜೆ ಮಾಡಬಹುದಲ್ಲ ಸರ್? ಎಲ್ಲೂ ಕೂಡ ರಾಹುಲ್ ಗಾಂಧಿ ಮಾಂಸ ಸೇವಿಸುವುದಕ್ಕೆ ಕರೆಕ್ಟ್ ಆದಂತಹ ಪುರಾವೆ ಇಲ್ಲ. ಕೇವಲ ಜವಾರಿ ಕೋಳಿಯನ್ನ ಅಲ್ಲಿ ತರಿಸಿದ್ರು ಅನ್ನುವಂತಹ ಒಂದು ಸುದ್ದಿ ಇದೆ, ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ಓಕೆ, ಬಟ್ ಅಲ್ಲ, ಹೀಗಾದ್ರೆ ಒಂದು ಚಿಕ್ಕ ಒಂದು ವಿಷಯಗಳನ್ನ ಇಟ್ಟುಕೊಂಡು ರಾಜಕೀಯದ ಬೇಳೆಯನ್ನ ಬೇಯಿಸ್ಕೊಂತದೆ ಅಂತ ಹೇಳಿದ್ರೆ, ಆದ್ರೆ ನಮ್ಮ ರಾಜಕೀಯದ ಪರಿಸ್ಥಿತಿ ಎಷ್ಟು ಕೀಳಮಟ್ಟಕ್ಕೆ ನೀಚವಾಗಿ ಇಳಿದಿದೆ ಅಂತ ಹೇಳಿದ್ರೆ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಿದ್ರೆ ಎಷ್ಟು ನೀಚವಾಗಿ ಇವತ್ತು ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗಿ ಯಾವ್ದಾದ್ರೂ ಒಂದು ಗ್ರಾಮವನ್ನ ಅಥವಾ ಶಾಲೆಯನ್ನ ದತ್ತು ತೆಗೆದುಕೊಂಡು ನಡೆಸಿದ್ರೆ, ನಮ್ಮ ಕನ್ನಡ ಶಾಲೆಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಿದೆ. ಎಷ್ಟೆಷ್ಟು ಶಾಲೆಗಳು ಮುಚ್ಚಿ ಹಾಕಿದ್ದಾರೆ, ಅಂಗನವಾಡಿಗಳು ನಡೀತಾ ಇಲ್ಲ, ಮುಂದುವರಿಕೆ ಶಿಕ್ಷಣ ಕೇಂದ್ರಗಳಿಲ್ಲ, ಸರಿಯಾದಂತಹ ಕ್ರೀಡಾಪಟುಗಳಿಗೆ ಕ್ರೀಡಾ ಸಾಮಗ್ರಿನೊಳಗೊಂಡ ಕ್ರೀಡಾ ಭವನಗಳಿಲ್ಲ, ಪತ್ರಕರ್ತರಿಗೆ ಒಂದು ಸಭೆಯನ್ನ ಸೇರ್ಲಿಕ್ಕೆ ಒಂದು ಸುಚಿತವಾದಂತಹ ಪತ್ರಿಕಾ ಭವನ ಇಲ್ಲ. ಇದರ ಬಗ್ಗೆ ಸಾವಿರ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿ ತಾಂಡವಾಡ್ತಿದೆ. ಯಾರಿಗ್ ಬೇಕು ಈ ದೇವಸ್ಥಾನ ಭೇಟಿ ಇರ್ಬೋದು, ಸಮಾವೇಶ ಇರ್ಬೋದು, ಇಂದಿರಾ ಕ್ಯಾಂಟೀನ್ ಇರ್ಬೋದು, ಇನ್ನೊಂದು ಭಾಗ್ಯ ಇರ್ಬೋದು, ಮತ್ತೊಂದು ಭಾಗ್ಯ ಇರ್ಬೋದು, ಇವತ್ತಿಗೂ ಕೂಡ ಯಾರು ಕೂಡ ಒಂದು ತುತ್ತು ಅನ್ನಕ್ಕಾಗಿ ಕೂಡ ಪರಿತಪಿಸೋರಿಲ್ಲ. ಹಾಗಾದ್ರೆ ಪಡಿತರ ಚೀಟಿಯಲ್ಲಿ 1 ರೂಪಾಯಿ ಕೆಜಿ ಅಕ್ಕಿ ಕೂಡ ಇವತ್ತು ಯಾರಿಗೂ ಕೊಡುವಂತ ಅವಶ್ಯಕತೆ ಇಲ್ಲ. ಎಷ್ಟು ಬೀದಿ ಬಿಕಾರಿಗಳಾಗಿದ್ದಾರೆ ಜನರು, ಕೆಲಸ ಮಾಡ್ದೇನೆ ಓದಿಯಾಗಿ ತಿನ್ಕೊಂಡ್ಬಿಟ್ಟು ಕೊಲೆ, ಸುಲಿಗೆ, ಅತ್ಯಾಚಾರ ಇಂಥ ಪ್ರಕರಣದಲ್ಲೇ ಜನ ದಾಖಲಾಗ್ತಾ ಇದ್ದಾರೆ. ಯಾರಿಗಾಗಿ ಬೇಕು ಈ ರಾಜಕೀಯ ಅಲ್ವಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಅವರವರ ಪಬ್ಲಿಕ್ ಸಮಸ್ಯೆನ ಹೇಳ್ಕೊಳ್ತಾ ಇದ್ರು. ಹಸಿದವರಿಗೆ ಮಾತ್ರ ಗೊತ್ತು ತುತ್ತು ಅನ್ನದ ಬೆಲೆ. ಉಡುಪಿ ಜಿಲ್ಲೆಯ ಯುವ ಕಾಂಗ್ರೆಸ್ ಒಂದು ಜಿಲ್ಲಾಧ್ಯಕ್ಷರಾಗಿ ಸಾಕಷ್ಟು ಅವ್ರು ಹೇಳ್ತಾ ಇದ್ರು, ಸಾಕಷ್ಟು ಜನರಲ್ಲೇ ಸಮಸ್ಯೆ ಇದೆ, ಅದು ಬಿಟ್ಟು ದೇವಾಲಯಗಳ ಭೇಟಿ ಅನ್ನುವಂಥದ್ದು ಏಕೆ, ಪಬ್ಲಿಕ್ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದೆ ಅನ್ನುವಂತಹ ಮಾತು. ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ನಮ್ಮ ಸರ್ಕಾರ ನಿರಂತರವಾಗಿದೆ. ಏನು 165 ಭರವಸೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಈಡೇರಿಸಿದೆ. ಸಿದ್ದರಾಮಯ್ಯನವರ ಸರ್ಕಾರ 165 ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದಾರೆ. ಅದಕ್ಕಿಂತ ಹೆಚ್ಚು ಕೆಲಸನೂ ಮಾಡಿದ್ದಾರೆ. ಏನು ಈ ಇಂದಿರಾ ಕ್ಯಾಂಟೀನ್ ಎಲ್ಲ ಇದೆ, ಅದು ಪ್ರಣಾಳಿಕೆಯಲ್ಲಿ ಇರದಂಥ ಕೆಲಸ, ಅದಕ್ಕಿಂತ ಜಾಸ್ತಿ ಕೆಲಸನೂ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಮತ್ತೆ ಅವರು ಹೇಳಿದ್ರು ನಮ್ಮ ಪದ್ಧತಿ ಅದು ಯಾರಿಂದ ಅಲ್ಲ, ಅದು ಇರ್ಬೋದು, ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ನಮ್ಮಲ್ಲಿ ಗಡಿಯಾರ ತಂಬಿಲ ಅಂತಾನು ಮಾಡ್ತಾರೆ,
ಅವು ದೇವರು ದೈವಗಳು ಎಲ್ಲ ಇರುತ್ತೆ, ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇದೆ. ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಅವರು ಪ್ಯೂರ್ ವೆಜ್ ತಿಂದೇ ಹೋಗಿರೋದು ಟೆಂಪಲ್ಗೆ. ಇದೊಂದು ಅಲ್ಲಿ ಯಾರೋ SPG ಅವರಿಗೆ ಊಟಕ್ಕೆ ಏನು ಕೊಂಡೋಗಿರ್ತಾರೆ, ಈ ಚಿಕನ್ ಏನು ಕೊಂಡೋಗಿರ್ತಾರೆ, ಅದನ್ನು ಯಾರೋ ಜರ್ನಲಿಸ್ಟ್ ನೋಡಿ ಅದನ್ನೇ ದೊಡ್ಡ ಸುದ್ದಿ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ನೀವು ಹೇಳಿದಾಗೆ ಯಾವುದೇ ರೀತಿಯ ಪುರಾವೆ ಇಲ್ಲ, ಹಾಗೂ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಖುದ್ದು ಹೇಳಿದ್ದಾರೆ ಅವರು ವೆಜ್ ತಿಂದು ಹೋಗಿರೋದಂತ. ಆದರೆ ಮುಂದುವರಿಸೋಣ, ಅದಕ್ಕೂ ಮುಂಚೆ ಪುಟ್ಟು ವಿರಾಮ. ಕೋಳಿ ರಾಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವಿವಾಗಲೇ ವಿಶ್ವಾಸಮ್ಮನವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿ ಅವರು ಏನು ಜವಾರಿ ಕೋಳಿಯನ್ನ ತಿಂದು ದೇವಸ್ಥಾನಕ್ಕೆ ಭೇಟಿ ನೀಡಿರುವಂತಹ ಒಂದು ಆಪಾದನೆ ಆಗಿರ್ಬೋದು ಟ್ವಿಟರ್ನಲ್ಲಿ ಬಹಳಷ್ಟು ಸದ್ದು ಮಾಡಿದೆ. ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇದು ಎಷ್ಟರ ಮಟ್ಟಿಗೆ ಸರಿ, ಧಾರ್ಮಿಕ ಭಾವನೆಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರು ಪದೇ ಪದೇ ಧಕ್ಕೆ ತರ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯ ಎಷ್ಟು ಸತ್ಯಕ್ಕೆ ದೂರವಾಗಿದೆ ಅನ್ನುವಂಥದ್ದು. ಹಾಗೆಯೇ ಜವಾರಿ ಕೋಳಿಯನ್ನ ತರಿಸಿದ್ದರಷ್ಟೇ ಅವರು ಸೇವಿಸಿಲ್ಲ ಅನ್ನುವಂತಹ ಕಾಂಗ್ರೆಸ್ಸಿಗರ ಮಾತು ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ವಿ. ಎಸ್, ವಿಶ್ವಾಸಮ್ಮನವರೇ, ಈಗಾಗಲೇ ಹೇಳಿರುವಂತೆ ಜವಾರಿ ಕೋಳಿಯನ್ನ ತರಿಸಿದ್ವಿ ಆದ್ರೆ ತಿಂದಿಲ್ಲ ಅನ್ನುವಂತಹದ್ದು. ಎಸ್, ಈ ಬಗ್ಗೆ ಒಂದು ಕರೆ ಇದೆ, ಮಾತನಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ತರುಣ್ ಅಂತ ಮಂಗಳೂರಿಂದ. ಎಸ್ ತರುಣ್ ಅವರೇ, ಹೇಳಿ. ಅದೇ ಈಗ ಅನಾವಶ್ಯಕವಾಗಿ ಈ ರೀತಿಯಾದಂತಹ ಚರ್ಚೆ ಆಗುವುದು ಮೊದಲಾಗಿ. ಈಗ ಒಂದು ಹಿಂದುತ್ವದ ಬಗ್ಗೆ ಈಗ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಇವ್ರಿಗೆ ಹಿಂದುತ್ವದ ಬಗ್ಗೆ ಏನ್ ಗೊತ್ತು? ನಾವು ಈಗ ನಾನೊಬ್ಬ ಬಿಲ್ಲವ. ನಾನೀಗ ಹೇಳುದೇನಂದ್ರೆ, ನಾರಾಯಣ ಗುರು ಸ್ಥಾಪನೆ ಮಾಡಿದ ಈಶ್ವರ ದೇವರು ಇದ್ದಾರಲ್ಲ, ಈಶ್ವರ ಅಂದ್ರೆ ಈಳರ ಶಿವ. ಈಳರ ಶಿವ ಅಂದ್ರೆ ಮೀನು ಮಾಂಸ ತಿನ್ನುವ ಶಿವ. ಅಂದ್ರೆ ವೈಯಕ್ತಿಕವಾಗಿ ನೀವು ಮದಿ ಇಟ್ಟು ಹೋಗಿ, ಬೇಜಾರಿಲ್ಲ. ಆದ್ರೆ ಎಲ್ಲರೇನು ಅಲ್ಲಿ ಸ್ಕ್ಯಾನರ್ ಇರ್ಬೇಕಾದ್ರೆ ಎಲ್ಲ ಹೊಟ್ಟೆಯಲ್ಲಿ ಏನಾಗಿದೆ ಅಂತ ನೋಡ್ಲಿಕ್ಕೆ ಎಲ್ಲ ದೇವಸ್ಥಾನದ ಮುಂದೆಯವರು ಸ್ಕ್ಯಾನರ್ ಇರ್ಬೇಕು, ಆಗ ಗೊತ್ತಾಗ್ತದೆ ಹೊಟ್ಟೆಯಲ್ಲಿ ಏನಾಗಿದೆ ಅಂತ. ಮತ್ತೆ 2 ದಿನ ಮುಂಚೆ 3 ದಿನ ಮುಂಚೆ ಎಷ್ಟು ದಿನ ಮುಂಚೆ ತಿನ್ಬಾರ್ದಾಗಾದ್ರೆ ಕೋಳಿ ಮಾಂಸ ಎಲ್ಲ ಇದೆಲ್ಲ ಉಂಟಲ್ಲ, ಸುಮ್ಮನೆ ಬೇಕು ಅಂತ ಇಶ್ಯೂ ಕ್ರಿಯೇಟ್ ಮಾಡ್ಬಾರ್ದು. ಇವತ್ತಿನವರೆಗೆ ಅಲ್ಲಿ ಸಾವಿರಾರು ಜನ, ಈಗ ತಿರುಪತಿ ಟೆಂಪಲ್ ಅಲ್ಲಿ ಲಕ್ಷಗಟ್ಟಲೆ ಜನ ಬರ್ತಾರೆ. ಯಾರೆಲ್ಲ ಏನ್ ತಿಂದು ಬಂದಿದ್ದಾರೆ ಅದು ಅವ್ರಿಗೆ ಬಿಟ್ಟ ವಿಚಾರ. ನಮ್ಮ ಈಗ ನಾನು ಮನೆಯಲ್ಲಿ ದೇವ್ರಿಗೆ ಕೈ ಮುಗಿದ್ದೇನೆ ಅಂತ ಹೇಳಿದ್ರೆ ಅದು ನನ್ಗೆ ಬಿಟ್ಟ ವಿಚಾರ. ಕೆಲವರು ಶುಕ್ರವಾರ ಉಪವಾಸ ಇರ್ತಾರೆ, ಅದು ಅವರ ವೈಯಕ್ತಿಕ ವಿಚಾರ. ಏನ್ ಬೇಕಾದ್ರೂ ಹೇಗೆ ಬೇಕಾದ್ರೂ ಹೋಗುವಂತದ್ದು. ಹಿಂದೂ ಧರ್ಮದಲ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಯಾರು ಹೇಳುದಿಲ್ಲ. ಅದು ತಿನ್ನುವಂತದ್ದು ನಮ್ಮ ದೇಹವೇ ಮೂಳೆ ಮಾಂಸ. ಹಾಗಾದ್ರೆ ಏನ್ ಮಾಡಿ ನಾವೇ ಹೋಗ್ಬಾರ್ದು ಹೊರಗೆ. ಮಡಿವಂತಿಕೆ ಅಂದ್ರೆ ಯಾವ ರೀತಿಯಾದಂತ ಮಡಿವಂತಿಕೆ ಅಂದ್ರೆ ಇದು ನಾವು ಬ್ರಾಹ್ಮಣಿಕಲ್ಲಿ ಹೋಗ್ತಿದ್ದೇವೆ. ಅಂದ್ರೆ ಇನ್ನು ಎಲ್ಲ ವೆಜ್ ಮಾಡುವ, ಯಾರು ಮೀನು ಮಾಂಸ ತಿನ್ನೋದು ಬೇಡ. ಒಂದು ತಿಂಗಳ ಮುಂಚೆ ತಿಂದ್ರೆ ನಮ್ಮ ದೇಹದಲ್ಲಿ ಅದು ತಿಂದೆ ನಾವು ಬೆಳೆದದಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಬಿಜೆಪಿ ಅವರಿಗೆ ಬೇರೆ ಏನು ಕೆಲಸ ಇಲ್ಲ. ತಮ್ಮ ಒಂದು ವಿಚಾರಕ್ಕಾಗಿ ಇವತ್ತು ಹಿಂದೂ ಧರ್ಮವನ್ನು ಏನ್ ಮಾಡಿದ್ದಾರೆ ಹಿಂದೂ ಧರ್ಮಕ್ಕಿಂತ ಇವರಿಗೆ ಫಸ್ಟ್ ನಾವು ಪ್ರಶ್ನೆ ಮಾಡ್ಬೇಕು. ಸುಮ್ಮನೆ ನಮ್ಮ ಅನುಕೂಲಕ್ಕೆ ಹಿಂದೂ ಧರ್ಮ ಇರುವುದಲ್ಲ. ಹಿಂದೂ ಧರ್ಮ ಯಾವುದೇ ಒಂದು ಆಚರಣೆ, ಯಾವುದೇ ಒಂದು ವಿಚಾರ ಹೀಗೆ ಮಾಡಿ ಹೀಗೆ ಹೋಗಿ ಇಲ್ಲಿಗೆ ಹೋಗಿ ಸೋಮವಾರ ಶಿವನ ಟೆಂಪಲ್ಗೆ ಯಾರು ಹೇಳುದಿಲ್ಲ. ನಿಮ್ಮ ಮನಸ್ಸಲ್ಲಿ ದೇವರಿದ್ದಾರೆ, ಮನೆಯಲ್ಲಿ ದೇವರಿರ್ತಾರೆ, ಇವ್ರು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಹಾಗಾದ್ರೆ ಮನೆಯಲ್ಲಿ ನಾನ್ ವೆಜ್ ಮಾಡುದಿಲ್ವಾ? ಮೀನು ನಾವು ಕರಾವಳಿ ಪ್ರದೇಶದವರು ದಿನಾಲು ಮೀನು ಮಾಡ್ತೇವೆ ನಾವು. ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡಿ ಉಪಯೋಗ ಇಲ್ಲ. ರಾಹುಲ್ ಗಾಂಧಿ ಅವರು ಏನು ತಿಂದಿದ್ದಾರೆ ಏನ್ ತಿನ್ಲಿಲ್ಲ ಅದು ಅವರಿಗೆ ಬಿಟ್ಟ ವಿಚಾರ. ಒಂದು ವೇಳೆ ಮಾಂಸ ತಿಂದ್ರು ಕೂಡ ಅದು ಅವ್ರಿಗೆ ಇಷ್ಟ. ಇವರು ವಿಶ್ವಾಸ ಅವರಾಗ್ಲಿ ಯಾರಾಗ್ಲಿ ಬಂದು ಸಮಜಾಯಿಸಿ ಕೊಡೋದ ಅವಶ್ಯಕತೆ ಇಲ್ಲ. ಲೆಫ್ಟ್ ಟು ದೆಮ್. ಯಾವ ಶತಮಾನದಲ್ಲಿದ್ದಾರೆ ಅಂತ ಫಸ್ಟ್ ಇವರು ಏನ್ ಮಾಡ್ತಾರೆ ಗೊತ್ತಂತ, ಈ ಬಿಜೆಪಿ ಅವರು ಹಿಂದೆ ಹೋಗಿ ಇನ್ನು ಮತ್ತೆ ನಾರಾಯಣ ಗುರು ಟೈಮ್ ಅಲ್ಲಿ ಏನೇ ಆಗಿದೆಲ್ಲ ನಮ್ಮದೇ ದೇವಸ್ಥಾನ ಮಾಡಿದಾರಲ್ಲ, ಹಾಗೆ ಆಗ್ತದೆ ಇನ್ನಷ್ಟೇ. ಯಾರಿಗೆ ಸಹ ನೀವು ದೇವಸ್ಥಾನ ಹೋಗ್ಬೇಡಿ, ನೀವು ಈ ಬಿಲ್ಲವರು, ನೀವು ಕುಲಾಲ್, ನೀವು ಅದು ಹಿಂದುಳಿದ ವರ್ಗದವರು, ನೀವು ಹೊರಗೆ ನಿಲ್ಲಿ. ಮೀನು ಮಾಂಸ ತಿನ್ನೋರು ಹೊರಗೆ ನಿಲ್ಲಿ. ನಾವು ವೆಜ್, ನಾವು ಒಳಗೆ ಹೋಗ್ತೇವೆ. ಅದಕ್ಕೆ ನಮ್ಮ ಕುದ್ರೋಳಿಯಲ್ಲಿ ಸಹ ಜನಾರ್ದನ್ ಪೂಜಾರಿ ಅವರು SC ST ಮತ್ತೆ ಮಹಿಳೆಯರನ್ನು
ದೇವರ ಆರಾಧನೆಗೆ ನಮಸ್ಕಾರ ಮಾಡ್ಲಿಕ್ಕೆ ಇಟ್ಟಿದ್ರು. ಅದನ್ನ ಸಹ ಇವರಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಮಡಿವಂತಿಗೆ ಏನು ಅವರವರ ವೈಯಕ್ತಿಕವಾಗಿರುವಂತ ವಿಚಾರಗಳು. ನೀವು ಎಲ್ಲಿಗೆ ಹೋಗ್ತೀರಿ, ನೀವು ಎಷ್ಟೆಲ್ಲ ಪೂಜೆ ಮಾಡ್ತೀರಿ, ನಿಮ್ಗೆ ಇಷ್ಟ. ಹಿಂದೂ ಧರ್ಮ ಎಲ್ಲಿಗೂ ಹೇಳುದಿಲ್ಲ. ಇವರು ಅಧಿಕ ಪ್ರಸಂಗ ಮಾತಾಡುವುದನ್ನು ಫಸ್ಟ್ ನಿಲ್ಲಿಸಿ. ಈಗ ಮಾಡಿದ್ರೆ ಇವರಿಗೆ ಸಿಗುವ ವೋಟ್ ಸಹ ಸಿಗುದಿಲ್ಲ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಸಾಕು. ಎಸ್ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡೋದಕ್ಕೆ. ಎಸ್, ಅವರು ಹೇಳ್ತಾ ಇದ್ರು ಮಡಿವಂತಿಕೆ ಅನ್ನುವಂಥದ್ದು ಅವರವರ ವೈಯಕ್ತಿಕ ವಿಚಾರ ಅನ್ನುವಂಥದ್ದು. ಎಸ್, ಇನ್ನೊಂದೆಡೆ ಕೇಳಿ ಬರ್ತಾ ಇತ್ತು, ಜವಾರಿ ಕೋಳಿ ಮಾಂಸವನ್ನ ರಾಹುಲ್ ಗಾಂಧಿ ಅವರು ಸೇವಿಸಿಲ್ಲ, ಆದ್ರೆ ಸುಮ್ಮನೆ ತರಿಸಿದ್ರ ಅದನ್ನ, ಅಲ್ಲಿರುವಂತಹ ನೆರೆದಿರುವಂತಹ ಬೇರೆ ಕಾಂಗ್ರೆಸ್ಸಿಗರು ತಿಂದಿರುವಂತಹ ಸಾಧ್ಯತೆ ಇದೆ, ಅವರು ಕೂಡ ಅವ್ರ ಜೊತೆ ದೇವಾಲಯಕ್ಕೆ ಹೋಗಿಲ್ಲ. ಅದು SPG ಅವರಿಗೆ ಬಂದಿದ್ದಂತ ಒಂದು ಮಾಹಿತಿ ಇದು. ಅದು ನಾನು ಆರ್ಟಿಕಲ್ ಅಲ್ಲಿ ಓದಿದ್ದು. ಏನಂದ್ರೆ ಇಂಡಿಯಾ ಟುಡೇ ಆರ್ಟಿಕಲ್ ಅಲ್ಲಿ ಇತ್ತು. ಅದು SPG ಅವರಿಗೆ ಬಂದದನ್ನು ಇವರು ಅದಕ್ಕಂತ ಮಿಸ್ಗೈಡ್ ಮಾಡಿದ್ದಾರೆ. ಶಿವರಾಜ್ ತಂದಗಡೆಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಿಗೆ ವೆಜ್ಜೇ ಬಂದಿರೋದು, ಎಲ್ಲರೂ ವೆಜ್ಜನ್ನೇ ಸೇವಿಸಿರೋದಂತ. ಮತ್ತೊಂದು ಇವರು ನೋಡಿ ಒಳ್ಳೆಯ ಪಾಯಿಂಟ್ ಅನ್ನು ಮಾಡಿದ್ದಾರೆ. ಇವತ್ತು ನಾನು ಸಹ ಹಿಂದೂ, ನನಗೂ ಹಿಂದೂ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಇದೆ. ಯಾಕೆಂದರೆ ನಮ್ಮ ಹಿಂದೂ ಏನು ಧರ್ಮ ಇದೆ ಇದು ತುಂಬ ಲಿಬರಲ್ ಆದಂಥ ಒಂದು ಧರ್ಮ. ಇವತ್ತು ಈ ದೇಶವನ್ನು ಮುಘಲರು ಸಾವಿರಾರು ವರ್ಷ ಆಳಿದರು, ಬ್ರಿಟಿಷರು ಆಳಿದರು, ಆದರೂ ಈ ಹಿಂದೂ ಧರ್ಮ ಉಳಿದಿದೆ. ಯಾಕೆ ಉಳಿದಿದೆ ಅಂದರೆ ಇದು ಲಿಬರಲ್ ಆಗಿದೆ. ಆದರೆ ಈ BJPಯವರು RSSನವರು ಏನು ಮಾಡ್ತಿದ್ದಾರೆ ಅಂದರೆ ಇದನ್ನೊಂದು ಚೌಕಟ್ಟಿನೊಳಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಹೀಗೆ ಆಗಬೇಕು. ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಯಾವತ್ತೂ ಹೇಳೋದಿಲ್ಲ ನೀನು ಇತರರ ಜೊತೆ, ಬೇರೆ ಧರ್ಮದವರ ಜೊತೆ ಮಾತಾಡಬೇಡ, ಅಲ್ಲ ನೀನು ದಿವಸಕ್ಕೆ 5 ಸಲ ದೇವಸ್ಥಾನಕ್ಕೆ ಹೋಗು, ಅಲ್ಲ ಈ ವಾರ ದೇವಸ್ಥಾನಕ್ಕೆ ಹೋಗು, ಈ ದಿವಸ ಉಪವಾಸ ಕೂತ್ಕೋ, ಅಲ್ಲ ದಿನಾಲು ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡದೆ ಕೂತ್ಕೋ, ಯಾವುದೇ ರೀತಿಯಲ್ಲಿ ಹಿಂದೂ ಧರ್ಮ ಹೇಳೋದಿಲ್ಲ. ಆದ್ದರಿಂದ ಅದು ಉಳಿದಿದೆ. ಆದರೆ ಇವರು ಈಗ ಇವರದೇ ಆದ ಒಂದು ಹಿಂದುತ್ವವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. RSSನವರು ಮತ್ತು BJPಯವರು ಈ ಧರ್ಮವನ್ನು ಒಂದು ಚೌಕಟ್ಟಿನೊಳಗೆ ತರಲಿಕ್ಕೆ ನೋಡ್ತಿದ್ದಾರೆ. ಆದ್ದರಿಂದ ಇಂಥ ಹಿಂದೂ ಧರ್ಮಕ್ಕೆ ನಮ್ಮ ವಿರೋಧವಿದೆ. ಇವರೇನು ಈ ಚೌಕಟ್ಟಿನಲ್ಲಿ ನಮ್ಮ ಧರ್ಮವನ್ನು ತರಲಿಕ್ಕೆ ನೋಡ್ತಿದ್ದಾರೆ, ಇವರದೇ ಆದಂಥ ಇವರೇ ಒಂದು ಕಂಡೀಷನ್ಸ್ ಅನ್ನು ರಿಸ್ಟ್ರಿಕ್ಟ್ ಮಾಡಿ ಒಂದು ಫ್ರೇಮ್ ಒಳಗೆ ತರಲಿಕ್ಕೆ ನೋಡ್ತಿದ್ದಾರೆ ಹಿಂದುತ್ವವನ್ನು. ಸರ್, ಇನ್ನೊಂದು ಆರೋಪ ಕೇಳಿ ಬರ್ತಾ ಇರುವಂತಹದ್ದು ಏನಂದ್ರೆ ಧರ್ಮಸ್ಥಳಕ್ಕೆ CM ಅವರು ಮೀನು ತಿನ್ಕೊಂಡು ಹೋದ್ರು, ಅದನ್ನು ಅವರು ಒಪ್ಕೊಂಡಿದ್ದಾರೆ. ಇಲ್ಲ, ಆಮೇಲೆ ಬಂದಂತ ಎಷ್ಟು ನಾಯಕರುಗಳು ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ ಧರ್ಮಸ್ಥಳಕ್ಕೆ. ಎಸ್, ಅವರು ಮೀನ್ ತಿನ್ಕೊಂಡು ಹೋದ್ರು. ಅದು ಗೊತ್ತಿದ್ದು ಕೂಡ ರಾಹುಲ್ ಗಾಂಧಿ ಅವರ ಒಂದು ಲಂಚ್ ಪಾರ್ಟಿಯಲ್ಲಿ ಪುನಃ ಜವಾರಿ ಕೋಳಿಯನ್ನ ತರಿಸಿದ್ದಾರೆ ಅನ್ನುವಂಥದ್ದು ತಪ್ಪಲ್ವಾ? ಶುದ್ಧ ತಪ್ಪು. ಅವರು ಇದಕ್ಕಿಂತ ಮುಂಚೆ ಮಾಡಿದ ಕಾಲರ್ ಹೇಳಿದ್ದಾರೆ, ತುಂಬಾ ಬೇಸರ ಆಗ್ತಿದೆ. ಟ್ವಿಟರ್ ಅಲ್ಲಿ ಇವರು ಈ ಸುರಕ್ಷ ವಿಚಾರವನ್ನು ಹೇಳ್ತಾರೆ. ಇವರು ಬೇಕಿದ್ರೆ ಮಾತಾಡ್ಬೇಕಿದ್ರೆ ಇವತ್ತು ಬರ್ನಿಂಗ್ ಇಶ್ಯೂಸ್ ಇದೆ, ರಾಜ್ಯದ ಏನು ಸಮಸ್ಯೆಗಳಿದೆ, ಮಹದಾಯಿ ಬಗ್ಗೆ ಮಾತಾಡಬೇಕಿತ್ತು. ಅಥವಾ ಇವರು ಏನು 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಅಂತ ಮೋದಿ ಅವರು ಹೇಳಿದ್ದಾರೆ, ಅದ್ರ ಬಗ್ಗೆ ಮಾತಾಡಬೇಕಿತ್ತು. ಅಥವಾ ಇನ್ನಷ್ಟು ಇಶ್ಯೂಸ್ ಅನ್ನು ಅವ್ರೇನು ರೈಸ್ ಮಾಡಿದ್ದಾರೆ, ರಾಜ್ಯದ ಏನು ಸಮಸ್ಯೆ ಇದೆ, ಜನರ ಏನು ಸಮಸ್ಯೆ ಇದೆ, ಯುವಕರ ಏನು ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ಅವರು ಮಾತಾಡಬೇಕಿತ್ತು. ಆದರೆ ಅದ್ರ ಬಗ್ಗೆ ಮಾತಾಡದೆ ಯಾವುದೋ ಒಂದು ಇವರು ಹೆದರಿ ಹೋಗಿದ್ದಾರೆ. ಇವತ್ತು ಇವರಿಗೆ ಇವರ ಮಿಷನ್ 150 ಟುಸ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಇವರಿಗೆ ಇಶ್ಯೂಸ್ ಇಲ್ಲ, ಏನೋ ಇಲ್ಲದಿರುವ ಇಶ್ಯೂ ಅನ್ನು ಇವರು ಇವತ್ತು ರೈಸ್ ಮಾಡಿದ್ದಾರೆ. ಮತ್ತೊಂದು ಕೇಳಿ ಬರ್ತಾ ಇದೆ, ಕಾಂಗ್ರೆಸ್ಸಿಗರಿಗೆ ದೇವಸ್ಥಾನ ಅಥವಾ ದೇವಾಲಯಗಳು ನೆನಪಾಗುವುದು ವೋಟ್ ಬಂದಾಗ ಮಾತ್ರ. ಅದಕ್ಕೂ ಮುಂಚೆ CM ಅವರು ಹಲವಾರು ಬಾರಿ ಉಡುಪಿಗೆ ಭೇಟಿ ನೀಡಿದಾಗ ಕೃಷ್ಣ ಮಠದ ಹತ್ರ ತಲೆ ಹಾಕ್ಲಿಲ್ಲ ಅನ್ನುವಂತ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದಾರೆ. ಕಾರಣಕ್ಕೂ ಕಾಂಗ್ರೆಸ್ಸಿಗರಿಗೆ ತಾವು ಹಿಂದೂಗಳು ಅನ್ನುವಂಥದ್ದೇ ಮರ್ತಿದೆ, ಕೇವಲ ಮತೀಯವಾಗಿ ವೋಟ್ ಬ್ಯಾಂಕ್. ನೋಡಿ, ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ, ನಾನು ಹೇಳಿದಲ್ಲ, ಪ್ರಮೋದ್ ಮಧ್ವರಾಜ್ ಅವರನ್ನು ತಗೊಳ್ಳಿ, ಗೋಪಾಲ್ ಪೂಜಾರಿ ಅವರನ್ನು ತಗೊಳ್ಳಿ, ವಿನಯ್ ಕುಮಾರ್ ಸೊರಕೆ ಅವರನ್ನು ತಗೊಳ್ಳಿ, ಅದಕ್ಕಿಂತ ಮುಂಚೆ 10 ವರ್ಷ ಇದ್ದ BJP MLAಗಳ ಟೈಮನ್ನು ತಗೊಳ್ಳಿ, ಯಾರ ಟರ್ಮಲ್ಲಿ ಎಷ್ಟು ಟೆಂಪಲ್ಗಳು ಜೀರ್ಣೋದ್ಧಾರ ಆಗಿದೆ. ಇವರು ಗೌರವಾಧ್ಯಕ್ಷರಾಗಿದ್ದಾರೆ, ಇವರ ಟರ್ಮಲ್ಲಿ ಎಷ್ಟು ಜೀರ್ಣೋದ್ಧಾರ ಆಗಿದೆ ಟೆಂಪಲ್, ಅವರ ಟರ್ಮಲ್ಲಿ ಎಷ್ಟು ಟೆಂಪಲ್ಗಳು ಜೀರ್ಣೋದ್ಧಾರ ಆಗಿದೆ, ಎಷ್ಟು ಟೆಂಪಲ್ಗಳಿಗೆ ದತ್ತಿ ನಿಧಿಯಿಂದ ಫಂಡ್ ಬಂದಿದೆ ಈ ಟರ್ಮಲ್ಲಿ, ಅವರ ಟರ್ಮಲ್ಲಿ ಎಷ್ಟು ಫಂಡ್ ಬಂದಿದೆ ಅಂತ ಒಂದು RTI ಹಾಕಿ ತಗೊಳ್ಳಿ, ಗೊತ್ತಾಗ್ತದೆ. ನಮ್ಮವರೇ ಹೆಚ್ಚು ಕೆಲಸ ಮಾಡಿದ್ದು, ನಮ್ಮವರ ಟರ್ಮಲ್ಲೇ ಹೆಚ್ಚಿನ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ. ಆದರೆ ನಾವು ಅದನ್ನು ತೋರಿಸ್ಲಿಕ್ಕೆ ಹೋಗಲ್ಲ, ಶೋಕಿ ಮಾಡಲಿಕ್ಕೆ ಹೋಗೋದಿಲ್ಲ. ಇವರು ಹಿಂದುತ್ವ ಒಂದು ಶೋಕಿ. ಇವರೀಗ ಮೀನು ತಿಂದದ್ದು, ಮಾಂಸ ತಿಂದದಂದ್ರೆ BJP ಅವರು ಎಷ್ಟು ಜನ ಬೀಫ್ ತಿಂದು ಟೆಂಪಲ್ಗೆ ಹೋಗ್ತಾರೆ ಅದರ ಬಗ್ಗೆ ಜನರಿಗೆ ಗೊತ್ತುಂಟು. ಮೀನು ಮಾಂಸ ಅಲ್ಲ, ಬೀಫ್ ತಿಂದು ಹೋಗ್ತಾರೆ. ಇವರ ಬಜರಂಗ್ ದಳದವರು ಇವತ್ತು ಪೊಲೀಸ್ನವ್ರ ಜೊತೆ ಇದು ಸೆಟ್ಟಿಂಗ್ ಮಾಡಿ ಆ ದನವನ್ನು ಇವರಿಗೆ ದುಡ್ಡು ಬಂದವರನ್ನು ಬಿಡ್ಲಿಕ್ಕೆ ಹೇಳ್ತಾರೆ. ಅಂಥದ್ದು ಎಲ್ಲ ನಡೀತಿದೆ. ದುಡ್ಡು ತಗೊಂಡು ಯಾವ ರೀತಿ ಎಲ್ಲ ಕಾರ್ಯಾಚರಣೆ ಮಾಡ್ತಿದ್ದಾರೆ ಎಲ್ಲ ಜಿಲ್ಲೆಯ ಜನರಿಗೆ ಗೊತ್ತುಂಟು. ಜಿಲ್ಲೆಯ ಜನರು ಪ್ರಜ್ಞಾವಂತರಾಗಿದ್ದಾರೆ. ಆದ್ದರಿಂದ ಇವರು ಹೇರಿಕೆ ಮಾಡೋದು ಬೇಡ, ಯಾರ ಮೇಲೆ ಹೇರಿಕೆ ಮಾಡೋದು ಬೇಡ. ಕರೆ ಇದೆ ಸರ್. ಹಲೋ ಸರ್, ತಮ್ಮ ಹೆಸರು? ರೋಹಿತ್ ಅಂತ, ವಿರಾಜಪೇಟೆಯಿಂದ ಮೇಡಮ್. ರೋಹಿತ್ ಅವರೇ, ಹೇಳಿ, ಏನ್ ಹೇಳ್ತೀರಾ ಈ ಬಗ್ಗೆ? ಈಗ ಸಿದ್ದರಾಮಯ್ಯನವರು ಆಮೇಲೆ ರಾಹುಲ್ ಅವರು ನಾನ್ ವೆಜ್ ತಿಂದ್ಬಿಟ್ಟು ಟೆಂಪಲ್ ಹೋಗೋದು ತಪ್ಪಲ್ವಾ ಮೇಡಮ್? ಯಾಕಂದ್ರೆ ಎಲ್ಲದಕ್ಕೂ ಒಂದು ಸಿಸ್ಟಮ್ ಇರ್ತದಲ್ವಾ.
ಸೊ ಸಿಸ್ಟಮ್ ಮುರಿದು ಹೋಗಿದ್ದಾರೆ ಅಂತಿದ್ದೀರಾ? ಹೌದೌದು. ಯಾಕೆಂದ್ರೆ ಈಗ ಒಂದು ಹುಡುಗನ ಹುಡುಗಿ ಕಿಸ್ಸೆ ಕೊಡ್ಬಾರ್ದು, ರೋಡ್ಲಿಕ್ಕೆ ಕಿಸ್ಸೆ ಕೊಡ್ಬಾರ್ದು ಅಂತ ಹೇಳ್ತಾರಲ್ವಾ, ಮುತ್ತು ಕೊಡ್ಬಾರ್ದು ಹೇಳ್ತಾರಲ್ವಾ. ಅದಕ್ಕಿಂತ ಮೀರಿದನೆ ಇಷ್ಟು ಜನಸಂಖ್ಯೆ ಆಗಿರೋದು. ಏನೆಲ್ಲ ಎಲ್ಲೆಲ್ಲಿ ಏನೆಲ್ಲ ಮಾಡಬಾರ್ದು ಒಂದು ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಅದು ಒಳ್ಳೇದಲ್ವಾ. ಅದು ಒಂದು. ಆಮೇಲೆ ಹಿಂದೂ ಒಬ್ಬನು ಸತ್ರೆ ಈಗ ಯಾರಾದ್ರೂ ಒಬ್ರು ಸಪೋರ್ಟಿಗೆ ಬರಬೇಕು. ಯಾರು ಬಂದಿಲ್ಲ ಅಂದ್ರೆ ಏನ್ ಮಾಡೋದು ಅಲ್ವಾ. ಯಾರಾದ್ರೂ ಒಬ್ರು ಬಂದಿದ್ರೆ ಅದು ಬಿಜೆಪಿ ಅವನು ಬಂದಿದ್ದಾನೆ ಅಂತ ತಿಳ್ಕೊತಾರೆ. ಈಗ JDS ಅವರು ಕಾಂಗ್ರೆಸ್ ಅವರು ಹಿಂದೂ ಸತ್ತಿದ್ರೆ ಅದಕ್ಕೆ ಸಪೋರ್ಟಿಗೆ ಬರೋದಿಲ್ಲ. ಯಾಕೆಂದ್ರೆ ಅವ್ರದ್ದು ಅಲ್ಪಸಂಖ್ಯಾತರದ್ದು ಮತ ಹೋಗ್ಬಿಡ್ತದೆ ಅಂತ ಭಯದಲ್ಲಿ JDS ಅವರು ಕಾಂಗ್ರೆಸ್ ಅವರು ಹಿಂದೂಗಳ ಹತ್ಯೆಯಲ್ಲಿ ಬಂದು ಹೆಲ್ಪ್ ಮಾಡೋದಿಲ್ಲ ಅಲ್ವಾ. ಅದ್ರ ಬಗ್ಗೆ ಇವ್ರು ನೋಡಿ ವೋಟ್ ಟೈಮಲ್ಲಿ ರಾಹುಲ್ ಗಾಂಧಿ ಕೂಡ ಹಿಂದೂ ಟೆಂಪಲ್ಗೆ ಹೋಗಿ ಬರ್ತಾರೆ ಅಷ್ಟೇ. ಅವರು ಬೇರೆ ಟೈಮಲ್ಲಿ ಅವ್ರಿಗೆ ಯಾವ ಜಾತಿ ಅಂತ ಅವ್ರಿಗೆ ಗೊತ್ತಿಲ್ಲ ರಾಹುಲ್ ಗಾಂಧಿಗೆನೆ. ಆಮೇಲೆ ಈಗ ಸಿದ್ದರಾಮಯ್ಯ ನೋಡಿ, ಸಿದ್ದರಾಮಯ್ಯ ಅಲ್ಪಸಂಖ್ಯಾತರು ಹಣ ಕೊಟ್ಟು ಬಿಟ್ಟೆ ಇದು ತಗೊಂಡಿದ್ದಾರೆ ಅವರೇ. ಅದ್ರಿಂದಾಗಿ ಹಿಂದೂಗಳ ಮೇಲೆ ಅವರು ಅಪ್ಪು ಇದ್ ಮಾಡ್ತಾ ಇದಾರೆ, ತುಳಿತಾ ಇದಾರೆ, ಹಿಂದೂಗಳನ್ನ ತುಳಿತಾ ಇದಾರೆ ಅವರು, ಸಿದ್ದರಾಮಯ್ಯ ಅವರು ಕೂಡ. ನಿಮ್ ಪ್ರಕಾರ ಏನು ಮಡಿವಂತಿಕೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕು, ಕೋಳಿ ಅಥವಾ ಮೀನುಗಳನ್ನ ಸೇವಿಸಿ ದೇವಸ್ಥಾನಕ್ಕೆ ಹೋಗುವಂತದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ? ಹೌದೌದು, ತಪ್ಪು. ಯಾಕೆಂದ್ರೆ ಸರ್, ಇನ್ನೊಂದು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಸಾರ್ವಜನಿಕರಿಂದ. ಹಲವಾರು ದೇವಾಲಯಗಳಲ್ಲಿ ಫಾರಿನರ್ಸ್ ಗಳು ಹೋಗ್ತಾರೆ, ಅವರು ಈ ಮಡಿವಂತಿಕೆಯನ್ನ ನಿಜಕ್ಕೂ ಪಾಲಿಸ್ತಾರಾ ಅನ್ನುವಂಥದ್ದು. ಹಾಗಾದ್ರೆ ಫಾರಿನರ್ಸ್ ಗೆ ಈ ಒಂದು ದೇವಸ್ಥಾನ ಪ್ರವೇಶ ಅನ್ನುವಂಥದ್ದು ನಿಷೇಧಿಸಬೇಕು. ಎಲ್ಲೋ ಒಂದು ಕಡೆ ಹಿಂದೂ ದೇವಾಲಯಗಳು ಅದರಿಂದ ಕೂಡ ಅಪವಿತ್ರಗೊಳ್ತಾ ಇದೆ ಅನ್ನುವಂಥದ್ದು ಹಲವಾರು ಕಡೆ ಬರುವಂತಹ ಪ್ರಶ್ನೆ ಆಗಿದೆ. ಅದೇ ಮೇಡಮ್, ಈಗ ಭಾರತದಲ್ಲಿ ಏನಂದ್ರೆ ಎಲ್ಲದಕ್ಕೂ ಪೂಜೆ ಮಾಡ್ತಾರಲ್ಲ ಮೇಡಮ್, ಅದೇ ತರ ಫಾರಿನ್ ಅಷ್ಟೇ ಎಲ್ಲದಕ್ಕೂ ಪೂಜೆ ಮಾಡೋದಿಲ್ಲಲ್ಲ ಮೇಡಮ್. ಆದ್ರೆ ದೇವಸ್ಥಾನದ ಒಳಗೆ ಹೋಗುವಂಥದ್ದು ದೇವಸ್ಥಾನ ಎಲ್ಲೋ ಒಂದು ಕಡೆ ಅಪವಿತ್ರಗೊಳಿಸಿದಂತೆ ಆಗ್ತದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯವಾಗಿದೆ. ಓಕೆ, ಇದೇ ತರ ಅವರು ಚರ್ಚಿಗೆ ಹೋಗೋತಿಗೂ ಮಸೀದಿಗೆ ಹೋಗೋತಿಗೂ ಮಾಡ್ಲಿ ಮೇಡಮ್, ಅದು ಅಲ್ಲಿ ಯಾಕೆ ಭಯ ಅವರಿಗೆ? ಇಲ್ಲಿ ನೋಡಿ ಹಿಂದೂಗಳೇನು ಮುಟ್ಟಾಳ್ರ ಇವರಿಗೆ? ಅವ್ರಿಗೆ ಏನು ಭಯ ಅಂದ್ರೆ ಈಗ ಈ ತರದ ಅಲ್ಪಸಂಖ್ಯಾತರದ್ದು ಓಟು ಹೋಗ್ಬಿಡ್ತದೆ ಅಂತ JDS ಅವ್ರಿಗೂ ಕಾಂಗ್ರೆಸ್ ಅವ್ರಿಗೆ ಭಯ. ಅವರಿಗೆ ಹಿಂದೂಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಇನ್ ಕೇಸ್ ಅವರು JDS ಅವರು ಕಾಂಗ್ರೆಸ್ ಅವರು ಹಿಂದೂಗಳು ಓಟು ನೀವು ಬೇಡ ಅಂದ್ರು ಹಿಂದೂಗಳು ಪುನಃ ಮುಟ್ಟಾಳ್ರು ಓಟು ಅಲ್ಲಿಗೆ ಹಾಕ್ತಾರೆ ಅವರು. ಅಂದ್ರೆ ಇನ್ನೂ ಅವ್ರ ಮೆಚೂರಿಟಿ ಬರ್ಲಿ. ಹಿಂದೂಗಳು ಸುಮಾರು ಹಿಂದೂಗಳು JDS ಹಿಂದೂಗಳು ಕಾಂಗ್ರೆಸ್ ಹಿಂದೂಗಳು ಇನ್ನೂ ಮೆಚೂರಿಟಿಗೆ ಬಂದಿಲ್ಲ ಅವರು. ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ರು, ಯೋಚನೆ ಮಾಡಿ ಹಿಂದೂಗಳು ವೋಟ್ ಹಾಕಬೇಕು. ಎಲ್ಲೋ ಒಂದು ಕಡೆ ಹಿಂದುತ್ವ ಅಥವಾ ಹಿಂದೂಗಳನ್ನ ಉಳಿಸುವಂತಹ ಕಾರ್ಯವನ್ನ ಕೇವಲ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ ಅಥವಾ JDS ಅನ್ನುವಂತಹ ಸರ್ಕಾರಗಳು ಕೇವಲ ಅಲ್ಪಸಂಖ್ಯಾತರ ಒಲವನ್ನ ಅಥವಾ ಅವರ ವೋಟ್ ಅನ್ನ ಪಡಿತಾ ಇದೆ. ಅಲ್ಪಸಂಖ್ಯಾತರ ವೋಟ್ ಎಲ್ರಿಗೂ ಬೇಕು. ಬಿಜೆಪಿಯಲ್ಲೂ ಅಲ್ಪಸಂಖ್ಯಾತ ಘಟಕ ಇದೆ, ಎಲ್ಲ ಇದೆ. ಇವರು ಮೊಟ್ಟ ಮೊದಲ ಮಹಿಳಾ ಮುಸ್ಲಿಂ ಪ್ರಧಾನಿ CM ಅನ್ನು ನೀಡಿರೋದು ಇವರೇ. PDP ಜೊತೆ ಕಾಶ್ಮೀರದಲ್ಲಿ ಸರ್ಕಾರ ಮಾಡಿ ಮುಸ್ಲಿಂ ಮಹಿಳಾ ಪ್ರಧಾನಿಯನ್ನು ನೀಡಿರೋದು ಇವರೇ. ಇವ್ರದ್ದೆಲ್ಲ ದ್ವಂದ್ವ ನೀತಿ. ಪ್ರತಿಯೊಂದು ಯಾವುದೇ ವಿಷಯ ತಗೊಳ್ಳಿ ಬಿಜೆಪಿ ಅವ್ರದ್ದು ದ್ವಂದ್ವ ನೀತಿ. ಈಗ ಇವರು ನಮ್ಮ ಮುಖ್ಯಮಂತ್ರಿ ಅವರು ಮೊನ್ನೆ ಜಿಲ್ಲೆಗೆ ಬಂದವರು ದೀಪಕ್ ರಾವ್ ಮನೆಗೂ ಹೋಗಿದ್ದಾರೆ, ಬಶೀರ್ ಮನೆಗೂ ಹೋಗಿದ್ದಾರೆ. ಇವತ್ತು ನಾಳ್ದು ಪೇಪರಲ್ಲಿ ಓದಿದೆ ನಾನು, ಅಮಿತ್ ಶಾ ಅವರು ಬರ್ತಿದ್ದಾರೆ, ಬರೀ ದೀಪಕ್ ರಾವ್ ಮನೆಗೆ ಹೋಗ್ತಿದ್ದಾರೆ, ಬಶೀರ್ ಮನೆಗೆ ಹೋಗ್ತಿಲ್ಲ. ಇವ್ರದ್ದೆಲ್ಲ ದ್ವಂದ್ವ ರೀತಿ, ಚುನಾವಣಾ ರಾಜಕೀಯ ಎಲ್ಲ. ಮತ್ತೆ ಅವರಿಗೆ ಚುನಾವಣೆ ಆದ್ಮೇಲೆ ಸರ್ಕಾರ ಮಾಡಲಿಕ್ಕೆ JDS ಜೊತೆನೂ ಸರ್ಕಾರ ಆಗ್ತದೆ, ಯಾರ ಜೊತೆನೂ ಸರ್ಕಾರ ಆಗ್ತದೆ. ಯಾರನ್ನು ಬೇಕಿದ್ರು ಅವರ ಅಧಿಕಾರಕ್ಕೋಸ್ಕರ ಯಾರನ್ನು ಬೇಕಿದ್ರು ಮುಖ್ಯಮಂತ್ರಿ ಮಾಡ್ತಾರೆ. ಮುಸ್ಲಿಂ ಮಹಿಳೆಯನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ಅವರು. ಸೊ ಎಲ್ಲೆಡೆ ಬರುವಂತಹ ಪ್ರಶ್ನೆ ಅಂದ್ರೆ ಮಡಿವಂತಿಕೆಯನ್ನ ಪಾಲಿಸುವಂತದ್ದು ಹಿಂದೂ ಧರ್ಮದಲ್ಲಿ ಮಾಡುವಂತಹ ಒಂದು ಪದ್ಧತಿ, ಅದನ್ನೇ ನಮ್ಮ ಜನನಾಯಕರೇ ಪಾಲಿಸ್ತಾ ಇಲ್ಲ ಅಲ್ಲ ಅನ್ನುವಂತಹ ಪ್ರಶ್ನೆ. ಇಲ್ಲ ನೋಡಿ, ರಾಜಕೀಯದವರಿಗೆ ಫಸ್ಟ್ ಆಫ್ ಆಲ್ ರಾಜಕೀಯದವರಿಗೆ ಇದನ್ನೆಲ್ಲ ಪಾಲಿಸಲಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಅವರ ಕಾರ್ಯಕ್ರಮ ನಿರಂತರವಾಗಿರ್ತದೆ. ಒಬ್ಬ ಸತ್ತವನ ಮನೆಗೆ ಹೋಗ್ಬೇಕಾಗ್ತದೆ, ಅದರ ನೆಕ್ಸ್ಟ್ ಟೆಂಪಲ್ ವಿಸಿಟ್ ಇರ್ತದೆ, ಹೋಗ್ಲೇಬೇಕಾಗ್ತದೆ. ಅವರಿಗೋಸ್ಕರ ಕಾಯ್ತಿರ್ತಾರೆ. ಅದನ್ನೆಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಆದರೆ ರಾಹುಲ್ ಗಾಂಧಿ ವಿಚಾರದಲ್ಲಿ ಇದೇನು ಇಶ್ಯೂ ರೈಸ್ ಆಗಿದೆ, ಅಲ್ಲಿ ಖಂಡಿತವಾಗ್ಲೂ ಅವರು ಸಸ್ಯಾಹಾರವನ್ನು ಏನು ಸೇವಿಸಿದ್ದಾರೆ, ವೆಜ್ಜನ್ನೇ ಸೇವಿಸಿರೋದು. ಇದು 100% ಶತಸಿದ್ಧ. ಆದರೆ ರಾಜಕೀಯದಲ್ಲಿ ಇರುವಾಗ ಹಲವಾರು, ಈಗ ಒಂದು ಅವರಿಗೆ ಸಂಜೆ ಟೆಂಪಲ್ ಇದು ಪ್ರೋಗ್ರಾಮ್ ಇರ್ತದೆ, ಅದಕ್ಕಿಂತ ಮುಂಚೆ ಒಂದು ಡೆತ್ ಆಗಿರ್ತದೆ, ಅಲ್ಲಿಗೂ ವಿಸಿಟ್ ಕೊಡಬೇಕು, ಆದರೆ ಇಮಿಡಿಯೇಟ್ ಆಗಿ ಟೆಂಪಲಿಗೆ ಹೋಗ್ಬೇಕು. ನಿರಂತರವಾಗಿ ಕಾರ್ಯಕ್ರಮಗಳು ಇರ್ತದೆ, ಎಲ್ಲ ಕಡೆ ಹೋಗ್ಬೇಕಾಗ್ತದೆ, ಎಲ್ಲ ಕಡೆ ಭೇಟಿ ನೀಡಬೇಕಾಗ್ತದೆ. ಆದಷ್ಟು ಮಟ್ಟಿಗೆ ಮಡಿವಂತಿಗೆ ಇರ್ಬೋದು, ಏನನ್ನು ನಾವು ಇದು ಮಾಡಬೇಕು. ಆದರೆ ಪ್ರಾಕ್ಟಿಕಲ್ ಆಗಿ ಕೆಲವು ವಿಷಯಗಳಲ್ಲಿ ಮಾಡ್ತಾ ಹೋಗ್ಬೇಕಾಗ್ತದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ರಾಜಕೀಯದಲ್ಲಿ ಮಡಿವಂತಿಕೆ ಪಾಲಿಸುವಂಥದ್ದು ಕಷ್ಟ ಅಂತಿದ್ದೀರಾ. ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಕೋಳಿ ರಾಗ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವಿವಾಗ ಚರ್ಚಿಸ್ತಾ ಇದ್ವಿ BSY ಟ್ವೀಟ್ ಮಾಡಿರುವಂತಹ ವಿಷಯದ ಬಗ್ಗೆ. ಎಸ್, ವಿಶ್ವಾಸ್ ಅಮೀನ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈ ಟ್ವೀಟ್ ಬಗ್ಗೆ ಬಹಳಷ್ಟು ಪ್ರಚಾರ ಆಗಿದೆ. ಅವರು ಹೇಳ್ತಾರೆ ನಮ್ದು ಸಮಾಜವಾದ, ನಿಮ್ದು ಮಜವಾದ ಅನ್ನುವಂತಹದ್ದು. ನಿಜವಾಗ್ಲೂ ಮೋಜು ಮಸ್ತಿ ಮಾಡ್ಲಿಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಬೆಲೆ ಕೊಡ್ತಾ ಇದ್ದಾರಾ ಅನ್ನುವಂತಹದ್ದು ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ತಾ ಇದೆ. 5 ವರ್ಷ ಅಧಿಕಾರ ಇದ್ದಾಗ ಮಜಾ ಮಾಡಿರೋರು ಯಾರಂತ ಈ ರಾಜ್ಯದ ಜನತೆಗೆ ಗೊತ್ತಿದೆ. ಇವತ್ತು ಅವ್ರದ್ದೇನಿದ್ರು ಹೇಳಿದಲ್ಲ, ತೋರಿಕೆಗೋಸ್ಕರ ಮಾತ್ರ ಇವತ್ತು ಸುಮ್ಮನೆ ಹೋಗಿ ಸ್ಲಮ್ಮಲ್ಲಿ ಹೋಗಿ ಕೂತಿದ್ದಾರೆ. ಇವರಿಗೆ 5 ವರ್ಷ ಅಧಿಕಾರ ಇದ್ದಾಗ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು, ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಇವತ್ತು ಇವರು ಅದೇ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಬೀಫ್ನ ಬಗ್ಗೆ ಮಾತಾಡ್ತಾರೆ. ಇವತ್ತು ಇವರ ನಮ್ಮದೇ ನೆರೆ ರಾಜ್ಯ ಆದಂಥ ಗೋವಾದಲ್ಲಿ ಅಲ್ಲಿಯ CM ಹೇಳ್ತಾರೆ ನಮಗೆ ಬೀಫ್ ಕಡಿಮೆ ಆದರೆ ನಾವು ಕಾರವಾರದಿಂದ, ಕರ್ನಾಟಕದಿಂದ ಆಮದು ಮಾಡ್ತೇವೆ ಅಂತೇಳಿ. ಅದೇ ಮೇಘಾಲಯಕ್ಕೆ ಹೋದರೆ ಇವರ ಪ್ರಣಾಳಿಕೆಯಲ್ಲೇ ಪ್ರಿಂಟ್ ಆಗಿರ್ತದೆ, ನಾವು ಬೀಫನ್ನು ನಮ್ಮ ಸರ್ಕಾರ ಬಂದರೆ ನಾವು ಬೀಫನ್ನು ಬ್ಯಾನ್ ಮಾಡೋದಿಲ್ಲ ಅಂತ. ಉತ್ತರ ಪ್ರದೇಶಕ್ಕೆ ಹೋದರೆ ಇವರು ರಾಜ್ಯದಲ್ಲೇ ದೇಶವನ್ನು ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ 1ಗೆ ತಂದಿರೋದು ಉತ್ತರ ಪ್ರದೇಶದಿಂದ ಆಗುವಂಥ ಎಕ್ಸ್ಪೋರ್ಟ್ನಿಂದಾಗಿ. ಆದ್ದರಿಂದ ಇವ್ರದ್ದೇನಿದ್ರು ಅಧಿಕಾರಕ್ಕೋಸ್ಕರ ಸುಳ್ಳುಗಳನ್ನು ಹೇಳಿ ಜನರ ನಡುವೆ ವಿಷಬೀಜವನ್ನು ಬೀದಿ ಇವ್ರದ್ದೇನಿದ್ರು ಧರ್ಮ ರಾಜಕೀಯ ಅಲ್ಲ, ಅಧರ್ಮದ ರಾಜಕೀಯ. ಇವತ್ತು ಮೊನ್ನೆ ತಾನೇ ಸುನೀಲ್ ಕುಮಾರ್ ಅವರು ಒಂದು ಬಂಟ್ವಾಳಕ್ಕೆ ಹೋಗಿ ಹೇಳಿದರು, ರಾಮ ಮತ್ತು ಅಲ್ಲನ ನಡುವಿನ ಚುನಾವಣೆ ಅಂತೇಳಿ. ಇದು ಅವರದ್ದು ಚುನಾವಣೆ ಧರ್ಮ ಮತ್ತು ಅಧರ್ಮದ ಬಗ್ಗೆ. ಯಾಕೆಂದರೆ ಇವರು ಅಧರ್ಮದ ದಾರಿಯಲ್ಲೇ ಹೋಗುವವರು. ರಮನಾಥ್ ರೈ ಅವರು ಅದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಮಹಾತ್ಮ ಗಾಂಧಿ ಅವರೇ ಹೇಳಿದ್ದಾರೆ, ರಘುಪತಿ ರಾಘವ ರಾಜಾ ರಾಮ್ ಈಶ್ವರ ಅಲ್ಲ ತೇರೋ ನಾಮ್ ಅಂತ, ಸಬಕೋ ಸನ್ಮತಿ ದೇ ಭಗವಾನ್ ಅಂತ. ಈಶ್ವರ ಅಲ್ಲ ತೇರೋ ನಾಮ್, ಸಬಕೋ ಸನ್ಮತಿ ದೇ ಭಗವಾನ್. ಅದೇ ರೀತಿ ಸುನೀಲ್ ಕುಮಾರ್ಗೂ ಸನ್ಮತಿ ದೇ ಭಗವಾನ್ ಅಂತ. ಯಾಕೆಂದರೆ ಇವರು ಜಾತಿಯ ನಡುವಿನಲ್ಲಿ, ಧರ್ಮದ ನಡುವಿನಲ್ಲಿ ವಿಷ ಬೀಜವನ್ನು ಬಿತ್ತಿ ಇವತ್ತು ಒಂದು ಪಾಪದ ಮನೆಯಲ್ಲಿ ಒಂದು ಏನಾದರೂ ಕೊಲೆ ಆದರೆ ಅದನ್ನು ಒಂದು ಇವರ ಮನೆ ಏನಾದರೆ ಇವರು ಮೆರವಣಿಗೆ ಮಾಡಲಿಕ್ಕೆ ಬಿಡಲ್ಲ. ಇದೊಂದು ಯಾವುದಾದ್ರೂ ಪಾಪದ ಮನೆ, ಹಿಂದೂ ಯಾರಾದರೂ ಸತ್ತು ಹೋದರೆ, ಕೊಲೆ ಆದರೆ, ಏನಾದರೂ ಆದರೆ ಅವರ ಹಿಂದೂ ಕಾರ್ಯಕರ್ತ BJP ಕಾರ್ಯಕರ್ತರ ಅಂತ ಹೇಳಿ ಸುಮ್ಮನೆ ಒಂದು ಜನಾಂಗದ ನಡುವೆ ಏನು ವಿಷ ಬೀಜವನ್ನು ಬಿತ್ತಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಾವು ಉಮೇಶ್ ಅಂತ. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಾ ಉಮೇಶ್ ಅವರೇ? ನಾವೀಗ ಬೆಂಗಳೂರಿಂದ ಮಾತಾಡ್ತಿರೋದು. ಎಸ್ ಸರ್, ಹೇಳಿ. ನಿಮ್ TV ಚಾನೆಲ್ ನಾವು ನೋಡ್ತಾ ಇದ್ದೇವೆ. ಎಸ್, ಹೇಳಿ ಸರ್. ಹೌದು, ಇವ್ರು ಹೇಳ್ತಾರೆ ಧರ್ಮಸ್ಥಳ ಅಂತ ಹೇಳಿದ್ರೆ ಆ ದೇವಾಲಯಕ್ಕೆ ಅಲ್ಲಿಂದ ಆಗಿರುವಂತ ಒಂದು ವಿಶಿಷ್ಟವಾದಂತ ಕೆಲವು ಗೌರವಗಳಿದೆ. ಹಾಗೆ ಅದಕ್ಕೆ ನಾವು ಚಿಕ್ಕಂದಿನ ಹೋಗುವಾಗ ನಾವು ಅಷ್ಟೊಂದು ಒಂದು ವಾರದಿಂದ ಈ ನಾನ್ ವೆಜ್ ಬಿಟ್ಬಿಟ್ಟು ಎಲ್ಲ ಹೋಗ್ತಿದ್ವಿ. ಅಂತದ್ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು ಒಬ್ರು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಇವ್ರು 4 ಜನ ತಿಳಿದವರು ಇವರು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ನಾನು ಮಾಂಸ ತಿಂದು ಹೋಗಿದ್ದು ಸರಿ, ಮಾಂಸ ತಿಂದು ಹೋದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಲ್ವಾ? ಅವರ ಪ್ರಶ್ನೆ ಏನಂದ್ರೆ, ಮಾಂಸ ತಿನ್ನುವಂಥದ್ದು, ಸೇವಿಸುವಂಥದ್ದು, ಅದು ಸೇವಿಸಿದ ನಂತರ ಧರ್ಮಸ್ಥಳ ಅಥವಾ ದೇವಸ್ಥಾನಗಳಿಗೆ ಹೋಗುವಂತಹದ್ದು ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಅನ್ನುವಂಥದ್ದು. ಹಾಗೆ ನಮ್ಮ ದೇಹ ಅನ್ನುವಂಥದ್ದು ಮೂಳೆ ಮಾಂಸಗಳಿಂದ ಕೂಡಿದೆ. ಸೊ ಇದಕ್ಕೇನ್ ಮಾಡುವಂತಹದ್ದು, ನಾವೇ ಒಂದು ರೀತಿ ಮಾಂಸದ ಮುದ್ದೆ ಅನ್ನುವಂತಹದ್ದು ಅವರ ಅಭಿಪ್ರಾಯ. ಹಾಗಾದ್ರೆ ಮಾಂಸದ ಮುದ್ದೆ ಅನ್ನೋ ಅಭಿಪ್ರಾಯಗಳಿದ್ರೆ ಮಾನವನ ಮನಸ್ಸನ್ನೇ ಕೊಚ್ಚಿಬಿಟ್ಟು ತಿನ್ಬೋದಲ್ಲ. ಮಾನವನ ಮಾಂಸ ಕೊಚ್ಚಿ ತಿನ್ನಲ್ಲ ಇವರು. ಮಾನವ ಮಾಂಸ ಕೊಚ್ಚಿ ತಿನ್ಲಿ ಅಲ್ಲ, ಮಾನವ ಮಾಂಸ ಕೊಚ್ಚಿ ತಿನ್ನೋದು ತಪ್ಪಂತ ಹೇಳ್ತಾರೆ. ಅದು ನಾವು ಮಾನವ ಮಾಂಸ ತಿನ್ನೋ ಅದೇ ತರವಾಗಿ ನಮ್ದೊಂದು ಧರ್ಮಸ್ಥಳ ಆಗ್ಲಿ, ಯಾವುದೇ ಒಂದು ದೇವಸ್ಥಾನ ಆಗ್ಲಿ, ನಮೀಗ ಈ ಸೌತ್ ಕೇಂದ್ರ ದೇವಸ್ಥಾನಗಳಲ್ಲಿ, ಈಗ ಒಂದು ಕರ್ನಾಟಕಗಳಲ್ಲಿ ದೇವರಿಗೆ ಅಷ್ಟೊಂದು ಪ್ರಧಾನವಾಗಿರುವಂತ ಒಂದು ಭಕ್ತಿ ಮತ್ತು ಪೂರ್ವಕವಾಗಿ ನಾವು ಇಟ್ಕೊಡ್ತೇವೆ. ಮೊನ್ನೆ ಶಿವರಾತ್ರಿ ಅಂತ ಒಂದೊಂದು ಸಂದರ್ಭದಲ್ಲಿ ಈಗ ನಿನ್ನೆ ಯಾರು ನಾನ್ ವೆಜ್ ನಮ್ಮ ಈ ಸೌತ್ ಕೇಂದ್ರದಲ್ಲಿ ಯಾರು ತಿನ್ನೋದಿಲ್ಲ. ಅಂತ ಒಂದು ಪದ್ಧತಿ ಇರುವಂತ ಒಂದು ದೇವಸ್ಥಾನಗಳಲ್ಲಿ ಅಲ್ಲಿ ಹೋಗ್ಬಿಟ್ಟು ಹೋಗ್ಲಿ, ನಾನ್ ವೆಜ್ ತಿನ್ಕ ಹೋಗ್ಲಿ, ಏನೇ ಹೋಗ್ಲಿ, ಒಂದು ಕ್ಷಮೆಯಾದ್ರೂ ಕೇಳ್ಬೇಕಲ್ವಾ? ಬಿಟ್ಬಿಟ್ಟು ನಾವು ತಿಂದದ್ದು ಸರಿ, ಹೋದ್ರೆ ಏನಾಗುತ್ತೆ, ದೇವ್ರು ಏನ್ ಮಾಡ್ತಾನೆ ಅಂತ ಒಂದು ದುರಂಕಾರ ವರ್ತನೆ ಇದೆಯಲ್ಲ, ಅದು ಕೆಲವೊಂದು ನಮ್ಮಂತ ಒಂದು ಯುವಕರ ಒಂದು ಇದ್ರ ಮೇಲೂ ಇದಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಪಕ್ಷವಾಗಿ ಮಾತಾಡೋದಿಲ್ಲ, ನಮ್ಗೆ ಪಕ್ಷ ಬೇಡ, ಇವ್ರು 1 ರೂಪಾಯಿ ಕಾಸು ನಮ್ಗೆ ಬೇಡ. ಆದ್ರೆ ಕೆಲವೊಂದು ಭಾವನೆಗಳಿಗೆ ಧಕ್ಕೆ ತರುವಾಗ ನಮ್ಗೆ ತುಂಬಾ ನೋವಾಗುತ್ತೆ. ಜಾತಿ ಮತ ಅನ್ನೋದಕ್ಕಿಂತ ಹೆಚ್ಚಾಗಿ, ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ನಮ್ದೀಗ ಹಿಂದೂ ಧರ್ಮ, ನಮ್ದು ಹೆಚ್ಚಾಗಿ 70% ಜನ ಹಿಂದೂಗಳು ನಮ್ಮ ಈ ದೇಶದಲ್ಲಿರೋದು. ನಮ್ಮ ಒಂದು ಧಾರ್ಮಿಕ ಆಚರಣೆಗಳಿರ್ತದೆ.
ಅಲ್ಲೊಂದು ಕಟ್ಟುಪಾಡುಗಳಂತ ಇರ್ತದೆ. ಅದನ್ನ ಬಿಟ್ಬಿಟ್ಟು ಇವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ಟು ಅಂತ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಷ್ಟೋ ಜನರ ಭಾವನೆಗೆ ಧಕ್ಕೆ ತರೋದು ಸರಿಯಲ್ಲ, ತಪ್ಪಲ್ವಾ? ನೀವು ಹೇಳ್ತಾ ಇದ್ದೀರಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ. ಕರೆ ಮಾಡಿ ಮಾತನಾಡೋದಕ್ಕೆ ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ದುರಂಕಾರ ತೋರಿಸ್ತಾ ಇದ್ದಾರೆ, ನಾವು ಹೋಗಿದ್ದೆ ಸರಿ, ನಾವು ಮಾಡಿದ್ದೆ ಸರಿ ಅಂತ ಕ್ಷಮೆ ಕೇಳುವಂತಹ ಒಂದು ವ್ಯವಧಾನ ಕೂಡ ಇಲ್ಲ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಕ್ಷಮೆ ಯಾರ ಜೊತೆ ಕೇಳಬೇಕು? ಯಡಿಯೂರಪ್ಪನವ್ರ ಜೊತೆ ಕೇಳಬೇಕಾ ಕ್ಷಮೆ? ಕ್ಷಮೆ ಕೇಳುವ ಪ್ರಶ್ನೆ ಅಲ್ಲ. ಇವರ ಭಾವನೆಗೆ ಧಕ್ಕೆ ಬಂದಿರ್ಬೋದು, ಅದು ಅವರವರು ಹೇಗೆ ಯಾವ ರೀತಿ ತಗೊಳ್ತಾರೆ ಅದೇ ರೀತಿ. ಅವರು ತಿಂದಿರೋ ಮೀನು ತಿಂದು ಅದು ಅವರು ಗರ್ಭಗುಡಿಯ ಒಳಗೆ ಹೋಗಲಿಲ್ಲ, ಅವ್ರದ್ದೇನು ಪ್ಲ್ಯಾನ್ ಇರಲಿಲ್ಲ, ಅಲ್ಲಿ ಧರ್ಮಸ್ಥಳದ ಟೆಂಪಲ್ ಒಳಗೆ ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ. ಇವರು ವೀರೇಂದ್ರ ಹೆಗ್ಡೆ ಅವರು ಅವರ ಮನೆಯವರು ಕರೆದು ಹೊರಗಿಂದ ಅವರು ನಮಸ್ಕಾರ ಮಾಡಿರೋದು, ಏನು ಗರ್ಭಗುಡಿ ಒಳಗಡೆ ಹೋಗಲಿಲ್ಲ ಮುಖ್ಯಮಂತ್ರಿ ಅವರು. ಆದರೆ ಅವರು ಹಾಗೆ ಕ್ವಶನ್ ಮಾಡಿದ್ದು ಏನಂದರೆ ಕ್ಷಮೆ ಯಾಕೆ ಕೇಳಬೇಕು, ಯಡಿಯೂರಪ್ಪನ ಜೊತೆ ಕ್ಷಮೆ ಕೇಳಬೇಕಾ, ಅಲ್ಲ ಇದನ್ನು ಯಾಕೆ ಇಶ್ಯೂ ಮಾಡ್ತಿದ್ದೀರಂತ. ಇದೊಂದು ಇಶ್ಯೂ ಅಲ್ಲ ಅಂತೇಳಿ ಆ ರೀತಿ ಅವರು ನಾನು ತಿಂದು ಹೋಗಿದ್ದೇನೆ, ತಿಂದರೆ ಏನು ತಪ್ಪಿದೆ, ಅದು ನನ್ನ ವೈಯಕ್ತಿಕ ವಿಚಾರ, ಅದನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಕೇಳಿರೋದು. ಯಾರ ಭಾವನೆಗೂ ಧಕ್ಕೆ ತರಬೇಕು ಅಥವಾ ಹಿಂದೂ ಸಂಸ್ಕೃತಿಯ ವಿರೋಧ ಮಾಡಬೇಕು ಅಥವಾ ಯಾರಿಗೂ ನೋವು ಮಾಡಬೇಕು, ಯಾರನ್ನು ಓಲೈಸ್ಬೇಕಂತೇಳಿ ಅವ್ರು ಹೇಳಿರೋ ಪ್ರಶ್ನೆ ಅಲ್ಲ. ಬಹುಶಃ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ನಾನ್ ವೆಜ್ ಇಶ್ಯೂಗಳನ್ನ ಇಟ್ಕೊಂಡು ಎಲ್ಲೋ ಒಂದು ಕಡೆ ರಾಜಕೀಯ ಬೇಳೆ ಅಥವಾ ರಾಜಕೀಯ ಗಿಮಿಕ್ ಅದು ಬಿಜೆಪಿ ಅವರು ಮಾಡ್ತಿದ್ದಾರೆ ಗಿಮಿಕ್ ಅಷ್ಟೇ. ಇವರೇನು ಗಿಮಿಕ್ ಮಾಡಲಿಲ್ಲ, ಇವರೇನು ಇಶ್ಯೂ ರೈಸ್ ಮಾಡಿದ್ದಲ್ಲ, ಬಿಜೆಪಿ ಅವರೇ ಇಶ್ಯೂ ಮಾಡಿರೋದು, ಕಾಂಗ್ರೆಸ್ನವರು ಇಶ್ಯೂ ಮಾಡಿರೋದಲ್ಲ. ನಾನು ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆ ವಿಡಿಯೋ ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲೇ ಇದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಯಾರೋ ಒಬ್ಬರು ಶೇರ್ ಮಾಡಿದರು. ಈಗ ಈ ದೇವಸ್ಥಾನಕ್ಕೆ ಬರುವಂಥ ದುಡ್ಡು ಹಾಕ್ತಾರೆ, ಹಣ ಹಾಕ್ತಾರೆ, ಆ ದುಡ್ಡು ಎಲ್ಲೆಲ್ಲಿ ಹೋಗಿರುತ್ತೆ, ಒಂದು ಮಾಂಸದ ಅಂಗಡಿಗೆ ಹೋಗಿರುತ್ತೆ, ಮೀನು ಮಾರುಕಟ್ಟೆಗೂ ಹೋಗಿರುತ್ತೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಸರ್? ಪೀರ್ ಮೊಹಮ್ಮದ್. ಆಗ ಕರೆ ಸ್ಥಗಿತಗೊಂಡಿತ್ತು. ಪೀರ್ ಮೊಹಮ್ಮದ್ ಅವರೇ ಹೇಳಿ. ಇದು ನೋಡಿ, ಮೀನ್ ತಿಂದು ಮಾಂಸ ತಿಂದು ಎಲ್ಲ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ. ಯಾವ ದೇವತೆಗಳು ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ಯಾರತ್ರ ಹೇಳಿಲ್ಲ. ನೋಡಿ, ಮನುಷ್ಯನನ್ನೇ ಮನುಷ್ಯ ಕಡಿದು ತನ್ನ ದೇಹದ ಮೇಲೆ ಇದ್ದ ರಕ್ತವನ್ನು ಹೀಗೆ ಬಿಸಾಡಿ ಹೋಗ್ತಾನೆ. ಆ ರಕ್ತದಿಂದ ಆ ಮಾಂಸ ಕೆಟ್ಟದ, ಮೀನು ಕೆಟ್ಟದ? ಅದನ್ನು ನಾವು ಮನುಷ್ಯತ್ವವನ್ನು ಮೊದಲು ನಮ್ಮ ಜೀವನದಲ್ಲಿ ಅಳವಡಿಸಿ ಮನುಷ್ಯತ್ವದೊಟ್ಟಿಗೆ ಎಲ್ಲಾ ದೇವರನ್ನು ಬೆರೆಸಬೇಕು ವಿನಃ ನಾವು ಬರೇ ದೇವತೆ ಧರ್ಮ ಅದಕ್ಕೋಸ್ಕರ ನಾವು ಬದುಕ್ತೇವೆ ಅಂತ ಹೇಳಿ ರಕ್ತಪಾತ ಮಾಡುವಂತದ್ದು ಅದೆಲ್ಲ ತಪ್ಪು. ಯಾರು ಅವರ ಇಷ್ಟ ಅವರ ಮನಸ್ಸು ಪ್ರಕಾರ ಆದ್ರೆ ಅವ್ರು ಹೇಳ್ಕೊಳ್ಬಾರ್ದು ನಾನು ಹೋಗ್ತೇನೆ ಏನ್ ಮಾಡ್ತೀಯ ಅಂತ. ಅವರು ಹೋಗಿದ್ದಾರೆ, ಅವರಿಗೆ ಅದು ಸರಿ, ಹೋಗ್ತಾರೆ. ಈಗ ಎಲ್ರು ಈಗ ಮೀನು ತಿನ್ನದವರು ದೇವಸ್ಥಾನದ ವಟಾರಕ್ಕೆ ಹೋಗ್ಬಾರ್ದು ಅಂತೇಳಿ ಬಂದ್ರೆ ನಿಜವಾಗಿ ಮುಕ್ಕಾಲಾಂಶ ದೇವಸ್ಥಾನದ ಇನ್ಕಮ್ ಕಟ್ ಆಗ್ಬೋದು. ಯಾಕೆ ದೇವಸ್ಥಾನಗಳು ಎಷ್ಟೇ ಕೋಟಿ ಕಟ್ಲೆ ಹಣ ಇರ್ಲಿ, ಅದು ನಿಜವಾಗಿ ಬಡವಣ ಹಣ ಅಲ್ಲಿ ಬೀಳುವುದು 100% ಸತ್ಯ. ದೊಡ್ಡವರು ವರ್ಷಕ್ಕೊಂದ್ಸಲ ಬಂದು ಕಿರೀಟ ಅದು ಇದು ಕೊಡ್ತಾರೆ. ಉಂಡಿಯಲ್ಲಿ ಬೀಳುವಂತದ್ದು ಮೀನು ತಿನ್ನುವವನ ಹಣ ಅಲ್ಲದೆ ಬೇರೆ ಕೋಟಿಗಟ್ಲೆ ಇದ್ದವರದ್ದು ಹಣ ಹುಂಡಿಯಲ್ಲಿ ಬೀಳುವುದಿಲ್ಲ. ಹುಂಡಿಯಲ್ಲಿ ನಿಮಗೆ ವರ್ಷಕ್ಕೆ ಎಷ್ಟು ಕೋಟಿ ಒಟ್ಟಾಗ್ತದೆ? 10 ರೂಪಾಯಿ ಪ್ರಕಾರ. ನಾಳೆ ಮೀನ್ ತಿನ್ಬಾರ್ದು, ಮಾಂಸ ತಿನ್ಬಾರ್ದು, ದೇವಸ್ಥಾನದ ಒಟ್ಟಾರಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಬಂದಾಗ ಇದು ಬರುದಿಲ್ಲ. ಬರೇ ಇಲೆಕ್ಷನ್ ಈ ದಿವಸಗಳಲ್ಲಿ ಮಾತ್ರ ಬರ್ತಾರೆ. ಮತ್ತೆ ನಾವು ಎಷ್ಟು ಜನರಿಗೆ ಮೋಸ ಮಾಡ್ತೇವೆ, ಎಷ್ಟು ಜನರು ನೋಡಿ ಈ ಸರ್ಕಾರದಲ್ಲಿ ಎಷ್ಟು ಕೋಟಿ ಗಟ್ಟಲೆ ಜಮೀನುಗಳು ಒಬ್ಬರ ಹೆಸರಲ್ಲಿ ಇನ್ನೊಬ್ರು ದೋಚ್ತಾರೆ. ಅಲ್ಲಿ ಯಾವುದೇ ನಮ್ಮ ನಿಜವಾಗಿ ನಮ್ಮ ಸರ್ಕಾರವನ್ನು ನಾವು ದೋಚುವುದಂತ ಹೇಳಿದ್ರೆ ಎಲ್ಲಾ ದೇವತೆಗಳನ್ನು ಪುಂಡಿಲಿ ಹಿಡಿದು ಹೊಂಡದಲ್ಲಿ ಹಾಕಿದಾಗೆ. ಅಷ್ಟು ಪಾಪ ತಟ್ಟುವಂತ ಕೆಲಸ ನಮ್ಮ ಎಲ್ಲಾ MP MLAಗಳು ಸರಾಗವಾಗಿ ಮಾಡ್ತಾರೆ. ಧನ್ಯವಾದಗಳು ಸರ್, ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಸ್ಪೀರ್ ಮೊಹಮ್ಮದ್ ಅವರು ಹೇಳ್ತಾ ಇದ್ರು ಅದು ಅವರವರ ವೈಯಕ್ತಿಕ ಅಭಿಪ್ರಾಯ. ಸೊ ಹುಂಡಿಯಲ್ಲಿ ಬೀಳುವಂತಹ ಹಣ ಕೂಡ ಮೀನು ಮಾಂಸ ಸೇವಿಸಿದವ್ರದೇ ಅನ್ನುವಂಥ. ಅದೇ ಹೇಳಿದಲ್ಲ, ಆ ಉಂಡಿಗೆ ಬಿದ್ದ ಹಣ ದನದ ಮಾಂಸ ಮಾರುವವನ ಕೈಗೂ ಹೋಗಿರುತ್ತೆ, ಕೋಳಿ ಮಾಂಸ ಮಾರುವವನ ಕೈಗೂ ಹೋಗಿರುತ್ತೆ, ಮೀನು ಮಾರುವವನ ಕೈಗೂ ಹೋಗಿರುತ್ತೆ, ಹೋಟೆಲ್ನವನ ಕೈಗೂ ಹೋಗಿರುತ್ತೆ, ಎಲ್ಲರ ಕೈಗೂ ಹೋಗಿರುತ್ತೆ. ಆ ಹಣವನ್ನು ಉಂಡಿಗೆ ಹಾಕಬೇಡಿ ಅಂತ ಹೇಳ್ತಾರೆ ಯಾರಾದರೂ. ಇವತ್ತು ಅದು ಒಂದೊಂದು ಆಚರಣೆಗೆ ಬಿಟ್ಟದ್ದು. ಆದರೆ ಈ ರಾಹುಲ್ ಗಾಂಧಿ ಅವ್ರದ್ದು ಏನು ಇಶ್ಯೂ ಮಾಡಿದ್ದಾರೆ, ಇದು
ಖಂಡಿತವಾಗಲೂ ಅವರಿಗೆ ಏನು ಕೆಲಸ ಇಲ್ಲದೆ BJP ಅವರಿಗೆ ಸಿಕ್ಕಂತ ಏನು ಇವರೇನು ಪಪ್ಪು ಅಂತ ಹೇಳ್ತಿದ್ರು, ಅವರಿಗೆ ಏನು ಇವತ್ತು ಅಭೂತಪೂರ್ವವಾದಂಥ ಏನು ರೆಸ್ಪಾನ್ಸ್ ಸಿಕ್ಕಿದೆ, ರಾಜ್ಯದ ಜನತೆ ಏನು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ನೇತೃತ್ವಕ್ಕೆ, ರಾಹುಲ್ ಗಾಂಧಿ ಅವರ ನೇತೃತ್ವಕ್ಕೆ, ಇದನ್ನು ಕಂಡು ಅವರು ಹತಾಶರಾಗಿ ಇವತ್ತು ಏನು ಸಿಗದೆ ಇದರ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ ಅಷ್ಟೇ ವಿನಃ ಬೇರೇನು ಇದು ದೊಡ್ಡ ಇಶ್ಯೂ ಅಲ್ಲ. ಇವರು ಭಾವನಾತ್ಮಕವಾಗಿ ಎಲ್ಲರನ್ನು ಫೂಲ್ ಮಾಡೋದು. ಬ್ರಿಟಿಷರು ಹೋಗುವಾಗ ಹೇಳಿದರು ಇಂಡಿಯನ್ಸ್ ಆರ್ ಇಮೋಷನಲ್ ಫೂಲ್ಸ್ ಅಂತ ಹೇಳಿ. ಅದೇ ರೀತಿ ಈ ಭಾವನಾತ್ಮಕವಾಗಿ ನಮ್ಮನ್ನು ಜನತೆಯನ್ನು ಒಂದು ಮೋಸ ಮಾಡಿ ಇವರ ಅಧಿಕಾರ ಹಿಡಿಯಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ಸೊ ಪ್ರತಿ ಬಾರಿ ಬಿಜೆಪಿ ಹೇಳ್ತದೆ ಹಿಂದುತ್ವ ಅನ್ನುವಂಥದ್ದು ಕಾಂಗ್ರೆಸ್ಸಿಗರು ಫಾಲೋ ಮಾಡುವುದಿಲ್ಲ. ಈಗಾಗಲೇ ರಾಹುಲ್ ಗಾಂಧಿ ಅವರು ದೇವಸ್ಥಾನಕ್ಕೆ ಏನು ಭೇಟಿ ಕೊಟ್ಟರು, ಯಾವುದೇ ರೀತಿ ಶ್ರದ್ಧೆ ಭಕ್ತಿಯಿಂದ ಹೋಗಿಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ಜವಾರಿ ಕೋಳಿ ಲಂಚ್ ಅಲ್ಲಿ ತರಿಸಿರುವಂತಹದ್ದು. ಸೊ ಅವರು ತಿಂದೇ ಇದ್ದದ ಮೇಲೆ ತರಿಸಿರುವಂತಹದ್ದು ಯಾಕೆ ಅವರ ಆ ರೂಮಿಗೆ ಎಂಟ್ರ್ ಆಗ್ಲಿಲ್ಲ, ಅದು ಎಂಟ್ರೂ ಆಗ್ಲಿಲ್ಲ, ಅವರ ರೂಮಿಗೆ ಎಂಟ್ರೂ ಆಗ್ಲಿಲ್ಲ, ಅಲ್ಲಿಗೆ ಬರಲೂ ಇಲ್ಲ. ಆ ವಿಷಯನೇ ಇರಲಿಲ್ಲ. ಮತ್ತೆ ಏನಂದ್ರೆ ಅಲ್ಲಿ ಅದು ಆಕ್ಚುಲಿ ಆ ಪ್ರೋಗ್ರಾಮ್ ಅಲ್ಲಿ ಊಟ ಮಾಡೋ ಪ್ರೋಗ್ರಾಮ್ ಫಿಕ್ಸ್ ಆಗಿರ್ಲಿಲ್ಲ. ಅದು ಆಮೇಲೆ ಅಧ್ಯಕ್ಷರು ಹೇಳಿದಕ್ಕೆ ಪಾರ್ಸೆಲ್ ಆದ್ರೂ ಕಳಿಸಿ ಏನು IB ಅಲ್ಲಿ ಆ ಊಟದ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ, ಪಾರ್ಸೆಲ್ ಕಳಿಸಿ ಅಂತ ಹೇಳಿದಕ್ಕೆ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಿರೋದು. ಅಲ್ಲಿಗೆ ನಾನ್ ವೆಜ್ ಅಂತೂ ಎಂಟ್ರ್ ಆಗಲೇ ಇಲ್ಲ. ಮತ್ತೆ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡೋದು, ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದೆ, ಅದರ ಬಗ್ಗೆ ಚರ್ಚೆ ಆಗಲಿ. ಯಾಕೆ ಸುಮ್ಮನೆ ಬಂದು ಇದರ ಬಗ್ಗೆ ಅವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಡಿಯೂರಪ್ಪನವರು ಬರಲಿ, ಓಪನ್ ಚರ್ಚೆಗೆ ಬರಲಿ, ಏನು ಇಶ್ಯೂಸ್ ಇದೆ, ಜನರ ಏನು ಇಶ್ಯೂಸ್ ಇದೆ ಅದರ ಬಗ್ಗೆ ಚರ್ಚೆ ಮಾಡುವ, ಏನು ವಿಷಯ ಬೇಕು, ಏನು ರಾಜ್ಯದ ಒಳಿತಿಗೆ ಏನಾಗಬೇಕು, ಜನರ ಒಳಿತಿಗೆ ಏನಾಗಬೇಕು ಆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇದರಿಂದ ಏನಾಗ್ಲಿಕ್ಕಿದೆ? ಈಗ ಅವ್ರು ರಾಹುಲ್ ಗಾಂಧಿ ಕೋಳಿ ತಿಂದು ಹೋದ್ನ ಇಲ್ಲೋ, ಹೋಗಿ ಬಂದ್ರ ಇಲ್ವಾ, ಅದರಿಂದ ಏನಾಗ್ಲಿಕ್ಕಿದೆ? ಎಷ್ಟೋ ಜನ ಹೋಗ್ತಾರೆ ಬರ್ತಾರೆ, ಅದೇನು ಪಾಪ ಇದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ತಿಂದು ಹೋದವನಿಗೆ ಅದು ಪಾಪ ಆಗ್ತದೆ, ತಾಗುದಿದ್ರೆ ತಾಗ್ತದಲ್ಲ. ಇದು ಅಂತ ಚರ್ಚೆ ಮಾಡುವಂಥ ವಿಷಯ ಏನಿಲ್ಲ. ಹಾಗೂ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ವೆಜ್ ಸೇವಿಸಿ ಹೋಗಿರೋದಂತ. ಮತ್ತು ಇದರ ಬಗ್ಗೆ ನಾನ್ ವೆಜ್ ಬಗ್ಗೆ ಎಲ್ಲೂ ಪ್ರೂಫು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಒಂದು ಇಶ್ಯೂವನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಯಾಕೆಂದರೆ ಸಿಕ್ಕಿರುವಂಥ ರೆಸ್ಪಾನ್ಸ್ ಅವರು ಭ್ರಮನಿರಸನಗೊಂಡಿದ್ದಾರೆ. ಅವರ ಭದ್ರಕೋಟೆಯಲ್ಲೇ ಇವತ್ತು ಕಾಂಗ್ರೆಸ್ಸಿಗೆ ಅಂತ ಒಂದು ರೆಸ್ಪಾನ್ಸ್ ಸಿಕ್ಕಿದೆ, ಆದ್ದರಿಂದ ಅವರು ಟೋಟಲಿ ಭ್ರಮನಿರಸನಗೊಂಡಿದ್ದಾರೆ. ಸೊ ಮುಂಬರುವಂತಹ ಚುನಾವಣೆಗೋಸ್ಕರನೇ ರಾಹುಲ್ ಗಾಂಧಿ ಅವರು ಮತ ಪ್ರಚಾರಕ್ಕೆ ಬಂದರು. ಅದರಲ್ಲೂ ಕೂಡ ಏನು ಅಲ್ಪಸಂಖ್ಯಾತರ ಮತ ಸಿಗ್ತದೆ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಇಟ್ಕೊಂಡು ಬಂದಿದ್ರು. ಹಾಗೇನೆ ಬಹುಸಂಖ್ಯಾತರ ಮತಗೊಳಿಸ್ಲಿಕ್ಕೋಸ್ಕರ ಎಲ್ಲೋ ಒಂದು ಕಡೆ ಗಿಮಿಕ್ ಮಾಡಿ ದೇವಾಲಯಗಳಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಇಲ್ಲಾಂದ್ರೆ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಅವರಿಗೆ ಹಿಂದುತ್ವ ಅಥವಾ ಹಿಂದೂ ಬೆಲೆ ಅನ್ನುವಂಥದ್ದು ಅಥವಾ ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು ಗೊತ್ತಿರಲಿಲ್ಲ ಅನ್ನುವಂಥದ್ದು ಕೂಡ ತಪ್ಪು ಸಂದೇಶ. ಇದು ಅವರು ಆಕ್ಟಿವ್ ಆಗಿ ಇರೋದಾಗ್ಲೂ ಧರ್ಮಸ್ಥಳಕ್ಕೆ ಬಂದದ್ದು ಫೋಟೋ ಇದೆ, ಫೇಸ್ಬುಕ್ ಅಲ್ಲೆಲ್ಲ ಬರ್ತಾ ಇದೆ ಫೋಟೋಸ್. ಸಣ್ಣ ಏಜ್ ಅಲ್ಲಿ ಇರುವಾಗಲೇ ಧರ್ಮಸ್ಥಳಕ್ಕೆ ಬಂದು ಭೇಟಿ ನೀಡಿರುವಂತ ಫೋಟೋ ಇದೆ ರಾಹುಲ್ ಗಾಂಧಿ ಅವರು. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಕೊನೆಯದಾಗಿ ಏನಂದರೆ ಇವತ್ತು ಏನು ಚುನಾವಣೆ ಇದೆ, ಇವತ್ತು BJP ಅವರಿಗೆ ಏನಾಗಿದೆ ಅಂದರೆ BJP ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ಇವತ್ತು ರಾಜಸ್ಥಾನದ ಜನತೆ ಅಲ್ಲಿ BJP ಸರ್ಕಾರ ಇದೆ, BJP ಅವರೇ MP ಗಳಿದ್ರು, ಅಲ್ಲಿ ಇವತ್ತು ಸ್ಪಷ್ಟವಾಗಿ ಇವತ್ತು BJP ಮುಕ್ತ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಇವತ್ತು ಕರ್ನಾಟಕದಲ್ಲಿ ಇವರಿಗೆ 100% ಗೊತ್ತಿದೆ ಇವತ್ತು ಅವರು ಸೋಲುವುದು ಖಂಡಿತ ಅಂತೇಳಿ. ಆದ್ದರಿಂದ ಇವರಿಗೆ ಏನಾದರೂ ಇಶ್ಯೂಸ್ ಬೇಕು, ಏನಾದರೂ ಇಶ್ಯೂಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಹೇಳೋದು ರಾಜಕೀಯ, ಹೇಗೆ ನಮ್ಮ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಫೈಟ್ ದ ಎಲೆಕ್ಷನ್ ವಿತ್ ಡಿಗ್ನಿಟಿ ಅಂತ. ಇವತ್ತು ಒಂದು ಡಿಗ್ನಿಟಿಯಲ್ಲಿ ಇಟ್ಕೊಂಡು ಒಂದು ಇಶ್ಯೂ ಬೇಸ್ಡ್ ಆಗಿ ಒಂದು ರಾಜ್ಯದ ಜನರ ಏನು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದಿಸುವಂಥ ಒಂದು ಉತ್ತಮವಾದ ಚುನಾವಣೆ ಆಗಲಿ, ಒಂದು ಡಿಗ್ನಿಟಿಯಲ್ಲಿ BJP ಅವರು ಈ ಚುನಾವಣೆಯನ್ನು ಎದುರಿಸಲಿ, ಎಲ್ಲ ರಾಜ್ಯದ ಜನತೆಗೆ ಒಳಿತಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು. ಇಷ್ಟೊತ್ತು ಬಂದು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಕೋಳಿ ರಾಗ. ಈ ಒಂದು ಚರ್ಚೆಯಿಂದ ಬರುವಂತಹ ವಿಷಯ ಅಂದ್ರೆ ಯಾವುದೇ ಒಂದು ಪಕ್ಷಗಳಾಗಿರ್ಬೋದು, ಪಕ್ಷ ಭೇದವನ್ನ ಮರೆತು ಸಾರ್ವಜನಿಕರ ಏನು ತೊಂದರೆಗಳಿದೆ, ಏನೋ ಹಲವಾರು ಜನ ಬಳಲ್ತಾ ಇರುವಂತಹ ಸಮಸ್ಯೆ ಅಥವಾ ಜ್ವಲಂತ ಸಮಸ್ಯೆಯ ಬಗ್ಗೆ ರಾಜಕಾರಣಿಗಳಾಗಿರಬಹುದು, ನಮ್ಮ ನಾಯಕರು ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಬೇಕು. ಇಂತಹ ಕ್ಷುಲ್ಲಕ ಕಾರಣ ಅಥವಾ ಕ್ಷುಲ್ಲಕ ವಿಚಾರ ಆಗಿರಬಹುದು, ಇದನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಜ್ವಲಂತ ಸಮಸ್ಯೆಯತ್ತ ಗಮನ ಹರಿಸಬೇಕಾದಂತಹ ಅಗತ್ಯತೆ ಎನ್ನುವಂಥದ್ದು ಹಲವರ ಅಭಿಪ್ರಾಯ ಆಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.